ಉಪಾಧ್ಯಾಯಿನಿ ವಿನಯ್ ಮೇಡಮ್ ರವರು, ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಪ್ರೌಢಶಾಲೆಯ ಶ್ರೀಮತಿ ಗೀತಾ ಶೆಟ್ಟಿ, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯ ಶ್ರೀಯುತ ರಸೂಲ್ ಖಾನ್ ಸರ್ ಅವರನ್ನು ದಯವಿಟ್ಟು ವೇದಿಕೆಗೆ ನಾನು ಕರೀತೇನೆ. ಅದೇ ರೀತಿಯಲ್ಲಿ ಈ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿ, ಮೇಲಂಗಡಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದೇ ಮನದಿ ನೆನೆಯುತ್ತಿಹೆವು ಓಂ ಗಣೇಶ್ವರ, ವಿಘ್ನ ಹರಿಸಿ ನಮ್ಮ ಪೊರೆದು ಕಾಯು ನಿರಂತರ. ಒಂದೇ ಮನದಿ ನೆನೆಯುತ್ತಿಹೆವು ಭೇದ ಭಾವದ ಕೊಳೆಯ ತುಳಿದು ಸದ್ಬುದ್ಧಿ ಬೆಳೆಯಿಸು, ಶುದ್ಧ ಭಾವದ ಬೆಳಕ ನಿರಿಸಿ ಈ ಮಾನವ ಬೆಳಗಿಸು. ನೀನೆ ಸಕಲ ದಾತ ನಮಗೆ, ನೀನೆ ರಕ್ಷಕ, ದುರಿತ ಹರಿಸಿ ಕೀರ್ತಿ ಮೆರೆಸು ಶ್ರೀ ವಿನಾಯಕ. ಒಂದೇ ಮನದಿ ಬೆನೆಯುತ್ತಿಹೆವು ಶ್ರೀ ಸರಸ್ವತಿ, ಸಂತಸದಿ ಸ್ವೀಕಾರ ಮಾಡು ಭಕ್ತಿಯಾರತಿ. ಒಂದೇ ಮನದಿ ನೆನೆಯುತ್ತಿಹೆವು ಓಂ ಗಣೇಶ್ವರ, ವಿಘ್ನ ಹರಿಸಿ ನಮ್ಮ ಪೊರೆದು ಕಾಯು ನಿರಂತರ. ಒಂದೇ ಮನದಿ ನೆನೆಯುತ್ತಿಹೆವು. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವವಾದಂಥ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಿದ ಶ್ರೀಮತಿ ಗೀತಾ ಶೆಟ್ಟಿಯವರಿಗೆ ಇದೀಗ ನಮ್ಮಲ್ಲಿ 11 ಮಂದಿ ಶಿಕ್ಷಕರು ನಿವೃತ್ತರಾದವರು 3 ವರ್ಷಗಳಲ್ಲಿ ನಾವು ಮಾಡಲಿಲ್ಲ. ಆದರೆ ನಮ್ಮಲ್ಲಿ 11 ಮಂದಿ ಶಿಕ್ಷಕರು ನಿವೃತ್ತರಾದರೆ ಅವರನ್ನು ಬೀಳ್ಕೊಡ್ಲಿಕ್ಕೆ ಇರೋದು 14 ಮಂದಿ 15 ಮಂದಿ ಶಿಕ್ಷಕರು ಅಂತ ಹೇಳುವಂಥದ್ದು ಒಂದು ವಿಪರ್ಯಾಸ. ಆದರೂ ಭಾಳಷ್ಟು ಸಂತೋಷದಿಂದ ಎಲ್ಲ ಅಧ್ಯಾಪಕರುಗಳು ನಮ್ಮ ಹಿರಿಯರನ್ನು ಬೀಳ್ಕೊಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಇವರ ಬಂದಂಥ ಎಲ್ಲರನ್ನ ಸ್ವಾಗತಿಸ್ತಾರೆ. ನಮ್ಮೆಲ್ಲರ ಆತ್ಮೀಯರು ಮಂಗಳೂರು ದಕ್ಷಿಣ ವಲಯದ PRPO ಆದಂಥ ಶ್ರೀಮತಿ ಸುಷ್ಮಾ ಮೇಡಮ್ ರವರು. ಎಲ್ಲರಿಗೂ ಈ ಮಧ್ಯಾಹ್ನದ ಶುಭ ನಮನಗಳು. 2022-23ನೇ ಸಾಲಿನಲ್ಲಿ ನಿವೃತ್ತರಾದಂತಹ ಉಳ್ಳಾಳ ಕ್ಲಸ್ಟರ್ನ ಶಿಕ್ಷಕರಿಗೆ ಒಂದು ಗೌರವ ಸನ್ಮಾನವನ್ನು ನಾವಿಂದು ಏರ್ಪಡಿಸಿದ್ದೇವೆ. ಈ ಒಂದು ಸುಯೋಗ ಕೂಡಿ ಬರಲಿಲ್ಲ ಅಂತ ಹೇಳಿ ನಮ್ಮ ಕ್ಲಸ್ಟರ್ನ CRP ಅವರಾದಂಥ ಮೋಹನ್ ಸರ್ ಅವರು ತುಂಬ ಯೋಚನೆ ಮಾಡಿಕೊಂಡಿದ್ದರು. ಯಾಕಂದರೆ 2023ನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಸಹ ಕಳೀತು. ಆದರೆ ನಮ್ಮ ಕ್ಲಸ್ಟರ್ನಲ್ಲಿ ಇಂಥ ಒಂದು ಸಮಾರಂಭ ಆಗಬೇಕಾಗಿತ್ತು ಅಂತ ಹೇಳಿಕೊಂಡು ಅದಕ್ಕೆ ಈ ದಿನ ಒಂದು ಕಾಲ ಕೂಡಿ ಬಂದಿದೆ. ನಾವೆಲ್ಲ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ತುಂಬ ಸಂತಸದ ಕ್ಷಣಗಳು. ಇದರೊಂದಿಗೆ ಇನ್ನೂ ಒಂದು ಹರ್ಷದಾಯಕ ಸಂಗತಿ ಅಂತ ಹೇಳಿದರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಸಹ ನಿರ್ದೇಶಕರು, ಪ್ರಾಂಶುಪಾಲರು, ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಡಾಕ್ಟರ್ ಸಿಪ್ರಿಯನ್ ಸರ್ ನಮ್ಮ ಕರೆಗೆ ಆತ್ಮೀಯತೆಯಿಂದ ಮನ್ನಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಉಳ್ಳಾಳ ಕ್ಲಸ್ಟರ್ನ CRP ಅವರಾದ ಮೋಹನ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಯೋಜನೆ ನಮ್ಮ ಶಿಕ್ಷಣ ಇಲಾಖೆಯವರಾದರೂ ಕೂಡ ಅದರ ಹಿಂದೆ ಇರುವಂತಹ ಒಂದು ಕಾಣದ ಕೈ ಅಂತ ಹೇಳಿದರೆ KMK ಮಂಜನಾಡಿ ಸರ್, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸ್ಯಾಂಡ್ರಾ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ
ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗೀತಾ ಇವರಿಗೂ ಕೂಡ ಇಲಾಖೆಯ ಪರವಾಗಿ ಮತ್ತು ಉಳ್ಳಾಳ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಜೂಲಿಯಾನಾ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಉಳ್ಳಾಳದ ಮತ್ತೊಂದು ಅನುದಾನಿತ ಪ್ರೌಢಶಾಲೆ ಭಾರತ್ ಪ್ರೌಢಶಾಲೆ, ಇದರ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ವಿನಯಾ ಇವರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವಿದ್ಯಾ ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಳದಲ್ಲಿರುವ ಒಂದೇ ಒಂದು ಸರ್ಕಾರಿ ಪ್ರೌಢಶಾಲೆ ಮೇಲಂಗಡಿ, ಇಲ್ಲಿನ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಆಶಾ ಮೇಡಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಶಶಿಕಲಾ ಇವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಲ್ಲಿನ ಪ್ರೌಢ ವಿಭಾಗದ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ರಸೂಲ್ ಖಾನ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೊಗವೀರ ಶಾಲೆಯ ಪಾವನ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಅಂತೆಯೇ ನಮ್ಮವರೇ ಇಲಾಖೆಯವರೇ ಆದಂಥ BRP ಶ್ರೀಮತಿ ಸವಿತಾ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ BM ಹಿರಿಯ ಪ್ರಾಥಮಿಕ ಶಾಲೆಯ ಹೆರೋಸ್ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಲಪಾಡಿ ಕ್ಲಸ್ಟರ್ನ CRP ಹರೀಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಮತಾ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ತಮ್ಮ ಅಮೋಘವಾದ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇಂದಿಗೆ ಸನ್ಮಾನಿತಗೊಳ್ಳಲಿರುವಂಥ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಉಳ್ಳಾಳ ಕ್ಲಸ್ಟರ್ ಹಾಗೂ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಉಳ್ಳಾಳ ಕ್ಲಸ್ಟರೊಂದಿಗೆ ಕೈ ಜೋಡಿಸಿದಂತಹ ಉಳ್ಳಾಳ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಪ್ರಾಥಮಿಕ, ಅನುದಾನಿತ ಪ್ರಾಥಮಿಕ, ಪ್ರೌಢ ಹಾಗೂ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ಅಂದಗಾಣಿಸಲಿಕ್ಕೆ ಇಲ್ಲಿ ಬಂದು ಸೇರಿದ್ದೀರಾ. ಉಳ್ಳಾಳ ಕ್ಲಸ್ಟರ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭವಿಷ್ಯವನ್ನು ರೂಪಿಸುವಲ್ಲಿ ಎಲ್ಲ ಶಿಕ್ಷಕರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದೀರಿ. ಇಂದು ನಿವೃತ್ತರಾದವರು ಅವರು ವೃತ್ತಿಯಿಂದ ನಿವೃತ್ತರಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ಸದಾ ಶಿಕ್ಷಕರೇ ಆಗಿರ್ತಾರೆ. ಅವರು ನೀಡಿದಂತಹ ಸೇವೆ, ಅವರು ರೂಪಿಸಿದಂತಹ ಮಕ್ಕಳ ಭವಿಷ್ಯದಲ್ಲಿ ನಾವು ಕಾಣಬಹುದು. ಆ ಮಕ್ಕಳಿಂದನೇ ಇಂದಿನ ಒಂದು ಸಮಾಜ ನಡೀತಾ ಇರುವಂಥದ್ದು. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತಲೆಬಾಗಿ ನನ್ನ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಾಗತಿಸಿದಂಥ ನನ್ನ ಆತ್ಮೀಯರಾದ ಶ್ರೀಮತಿ ಸುಷ್ಮಾ ಕಿಣಿಯವರನ್ನು ಸಹ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಅವರಿಗೆ ನಮ್ಮ CRP ಅವರ ಹೂವನ್ನು ಇಟ್ಟು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಕಾರ್ಯಕ್ರಮದ ರೂವಾರಿ ನಮ್ಮ ಮೋಹನ್ ಸರ್ ಅವರು, ನಮ್ಮ ಇಲ್ಲಿಯ CRP ಬಹಳಷ್ಟು ದಿವಸಗಳಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದರು. ಒತ್ತಡಗಳಿಂದಾಗಿ ಅದು ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಇವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇವರಿಗೆ ನಮ್ಮ ಶಾಲೆಯ ನಮ್ಮ ಕ್ಲಸ್ಟರಿನ ಎಲ್ಲ ಚಟುವಟಿಕೆಗಳಲ್ಲಿಯೂ ನಮ್ಮೊಟ್ಟಿಗೆ ಬಹಳಷ್ಟು ಆತ್ಮೀಯತೆಯಿಂದ ಸಹಕರಿಸ್ತಿರುವಂಥ ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿನಯ ಮೇಡಮ್ ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಈಗಾಗಲೇ ತಿಳಿಸಿದಾಗೆ ಬಹುಶಃ ಸಿಪ್ರಿಯನ್ ಸರ್ ನಮ್ಮೊಟ್ಟಿಗಿದ್ದಾರೆ. ಕೆಲವರು ನೋಡಿರ್ಬೋದು, ಕೆಲವರು ತರಬೇತಿಗೆ ಬಂದಾಗ ನೋಡಿರ್ಬೋದು. ಸಿಪ್ರಿಯನ್ ಸರ್ ಬಗ್ಗೆ ನಾನು ಒಂದೆರಡು ಮಾತನ್ನು ಮಾತ್ರ ಹೇಳಬೇಕಾಗ್ತದೆ. ಅವರು ಹುದ್ದೆಯಲ್ಲಿ ಪದನಿಮಿತ್ತ ಜಾಯಿಂಟ್ ಡೈರೆಕ್ಟರ್ ಆಗಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಅದೀಗ ಹೊಸದಾಗಿ ಬಂದದ್ದು. ಇಲ್ಲದಿದ್ದರೆ ಸಿಪ್ರಿಯನ್ ಸರ್ ಅವರು ಮಂಗಳೂರಿನಲ್ಲೆಲ್ಲ ಅವರು ಮೈಸೂರಲ್ಲಿರಬೇಕಿತ್ತು JD ಆಗಿ. ನಾವು ಅವರನ್ನು ಕಾಣಬೇಕಿದ್ದರೆ ಮೈಸೂರಿಗೆ ಹೋಗಬೇಕಿತ್ತು. ಆದರೆ ಮೈಸೂರಿಗೆ ಅವರಿಗೆ ಹೋಗುವಂಥ ಅವಕಾಶವೂ ಇತ್ತು. ಆದರೆ ಮಂಗಳೂರು ಬಿಟ್ಟು ನಾನು ಹೋಗುವುದಿಲ್ಲ, ಮಂಗಳೂರಿನಲ್ಲೇ ಇರ್ತೇನೆ ನಮ್ಮ ಟೀಚರ್ಸ್ನವರೊಟ್ಟಿಗೆ ಅಂತೆಲ್ಲ ಅವರ ಬೇಡಿಕೆಯಂತೆ ಅವರು ಮಂಗಳೂರಿನಲ್ಲೇ ಇದ್ದಾರೆ.
ಆದರೆ ನಾವು ಅವರನ್ನು ಕರೀಲಿಕ್ಕೆ ಹೋಗಲಿಲ್ಲ. ನಮಗೆ ಗೊತ್ತಾಗ್ಬೋದು, ಒಂದು ಮುಖ್ಯ ಉಪಾಧ್ಯಾಯರಾದಂಥ ನಮಗೆ ಶಾಲೆಗೆ ಬಂದು ಕರೀಬೇಕು, ಯಾರಾದರೂ ಏನಾದರೂ ಹೇಳಬೇಕಿದ್ದಾರೆ. ನನಗೆ ಹೇಳಲಿಲ್ಲ, ಅವರ ಹತ್ರ ಹೇಳಿದ್ದಾರೆ ಅಂತ. ಆದರೆ ಅವರನ್ನು ನಾನು ಕರೆದದ್ದು ಹೇಗೆ ಅಂದರೆ ಖಾಲಿ ಒಂದು ದೂರವಾಣಿ ಮೂಲಕ ಮಾತ್ರ. ಆಗಪ್ಪ ಅವರು ಬ್ಯಾಂಗ್ಳೂರಿನಲ್ಲಿದ್ದರು. ಖಂಡಿತವಾಗಿಯೂ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದು ಅವರ ಸೌಜನ್ಯ ಮತ್ತು ನಮಗೆ ಪ್ರೇರಕವಾದಂಥ ಅವರಲ್ಲಿರುವಂಥ ಶಕ್ತಿ ಅಂತೇಳಿ ನಾನು ನೆನೆಸ್ತಾ, ಅವರಿಗೆ ಭಗವಂತನು ದೀರ್ಘ ಆಯುಷ್ಯ ಕೊಡಲಿ, ಉತ್ತಮ ಆರೋಗ್ಯವನ್ನು ನೀಡಲಿ, ನಮ್ಮೊಟ್ಟಿಗೆ ಎಲ್ಲರೊಟ್ಟಿಗೂ ಆತ್ಮೀಯತೆಯಿಂದ ಇರುವಂಥ ಒಂದು ಸೌಭಾಗ್ಯ ನೀಡಲಿ ಅಂತೇಳಿ ಹಾರೈಕೆಯೊಂದಿಗೆ ಅವರು ದೀಪವನ್ನು ಪ್ರಜ್ವಲಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ದೀಪವನ್ನು ಪ್ರಜ್ವಲಿಸಿ ಕೊಟ್ಟಂಥ ಮಾನ್ಯ ಸಹ ನಿರ್ದೇಶಕರಿಗೆ, ನಮ್ಮಲ್ಲಿ ಕಾರ್ಯಕ್ರಮದ ಪ್ರಕಾರ ಮುಖ್ಯ ಅತಿಥಿಗಳ ಮಾತು ಅಂತೇಳಿ, ಬಹುಶಃ ಮುಖ್ಯ ಅತಿಥಿಗಳು ಮಾತನಾಡಲಿಕ್ಕೆ ನಮ್ಮಲ್ಲಿ ಯಾರೂ ಇಲ್ಲ ಮುಖ್ಯ ಅತಿಥಿಗಳಾಗಿ, ಯಾಕಂದರೆ ನಾವೆಲ್ಲ ಮಾತಾಡ್ತೇವೆ. ಆದರೆ ಎಲ್ಲರ ಪರವಾಗಿ ವಿನಯ್ ಮೇಡಮ್ರವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತೇವೆ, ಎಲ್ಲರ ಪರವಾಗಿ. ಮತ್ತೆ ಯಾರು ಮಾತಾಡಲಿಕ್ಕಿಲ್ಲ. ವೇದಿಕೆಯಲ್ಲಿರುವ ಮಾನ್ಯ ಸಹ ನಿರ್ದೇಶಕರೇ, ಆತ್ಮೀಯ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ಸಹೋದ್ಯೋಗಿಗಳೇ, ಉಳ್ಳಾಲ ಕ್ಲಸ್ಟರ್ನ ವತಿಯಿಂದ ನಡೆಯುವಂತಹ ನಿವೃತ್ತರಿಗೆ ಬೀಳ್ಕೊಡುಗೆಯನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಸರ್ ಮಂಜನಹಳ್ಳಿ ಸರ್ ಅವರು ನನ್ನನ್ನು ಮಾತನಾಡಲಿಕ್ಕೆ ಹೇಳಿದ್ದಾರೆ. ಆದರೆ ನಾನು ಇದಕ್ಕಿಂತ ಮೊದಲು ಬಹುಶಃ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸಿದ್ದೆ. ಕಾರಣ ಅಂದರೆ ಹೈಸ್ಕೂಲ್ನಿಂದ HMಗಳು ಮಾತ್ರ ಬರೋದು, ಪ್ರೈಮರಿಯಿಂದ ಆದರೆ ಎಲ್ಲ ಟೀಚರ್ಸ್ ಬರ್ತೇವೆ. ಹಾಗಾಗಿ ನನಗೆ ಒಂದು ಸಲ ಮಾತ್ರ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಆದರೂ ಕೂಡ ಆ ಒಂದು ಸಲ ಬಂದದ್ರಲ್ಲಿ ಮತ್ತು ಈ ಸಲ ನನಗೆ ಇದು ಅತ್ಯಂತ ಸಂತೋಷವನ್ನು ಕೊಡುವಂತಹ ಕಾರ್ಯಕ್ರಮ. ಹಾಗಾಗಿ ಸರ್ ಯಾವಾಗ ಮೀಟಿಂಗಿಗೆ ಕರೆದಿದ್ದಾರ ಎಲ್ಲ ಸಂದರ್ಭಗಳಲ್ಲಿ ನಾನು ಕ್ಲಬ್ದ ಸಮಯಕ್ಕೆ ಮೀಟಿಂಗಿಗೆ ಬರ್ತಾ ಇದ್ದೆ. ಇವತ್ತು ಕೂಡ ನಾನು 1 ಗಂಟೆಗೆ ಬರಬೇಕು ಅಂತ ಹೇಳಿದರೆ ಅಷ್ಟಕ್ಕೆ ಬರುವ ಹಾಗೇನೋ ಪ್ರಯತ್ನಿಸಿದ್ದೇನೆ. ಈ ಕಾರ್ಯಕ್ರಮ ಬಹುಶಃ ಬೇರೆ ಕ್ಲಸ್ಟರ್ಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತವ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕ್ಲಸ್ಟರ್ನಲ್ಲಿ ಇಂತಹ ಒಂದು ಸಂಪ್ರದಾಯವನ್ನು ಮಾಡಿಕೊಂಡಿರುವುದಕ್ಕೆ ನಾನು ಎಲ್ಲ ಶಿಕ್ಷಕರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ JD ಸಾಹೇಬರನ್ನು ಅತಿಥಿಯಾಗಿ ಕರೆದಿದ್ದೀರಿ. ಹಾಗೆ ಆ JD ಸಾಹೇಬರು ಬಂದಿದ್ದಾರೆ ಕೂಡ. ಇದು ಕೂಡ ನಮ್ಮದೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ತುಂಬ ವರ್ಷಗಳ ಕಾಲ ಕೆಲಸ ಮಾಡ್ತೇವೆ ನಾವು. ಕೆಲಸ ಮಾಡುವ ದಿನ ಪ್ರತಿದಿನ ಒಂದಲ್ಲ ಒಂದು ಒತ್ತಡ ಎಲ್ಲರಿಗೂ ಇದ್ದೇ ಇರ್ತದೆ. ಬಹುಶಃ ನಮ್ಮ ಕೆಲಸ ಅಂತ ಹೇಳಿ ಅಲ್ಲ, ಯಾವ ಕೆಲಸದವರನ್ನು ನೀವು ಕೇಳಿದ್ರು ಅವರೆಲ್ಲರಿಗೂ ಒಂದಲ್ಲ ಒಂದು ಒತ್ತಡ ಇರ್ತದೆ. ನೀವೊಬ್ಬ ಟೈಲರಲ್ಲಿ ಕೇಳಿ, ಅವರ ಒತ್ತಡದ ಬಗ್ಗೆ ಅವರು ಹೇಳ್ತಾರೆ. ಒಬ್ಬ ಕಂಡಕ್ಟ್ರಲ್ಲಿ ಕೇಳಿ, ಬಸ್ಸಿನ ಕಂಡಕ್ಟ್ರಲ್ಲಿ ಆ ಟೈಮಿಂಗ್ಸಿನ ದೆಸೆಯಿಂದ ಅವರಿಗೆ ಎಷ್ಟೆಲ್ಲ ಒತ್ತಡ ಇರ್ತದೆ ಅಂತ ಹೇಳ್ತಾರೆ. ಕೂಲಿ ಕೆಲಸದವರನ್ನು ಕೇಳಿ, ಮನೆಯಲ್ಲಿ ಅಡುಗೆ ಮಾಡುವ ಗೃಹಿಣಿಯರನ್ನು ಕೇಳಿ, ಯಾವ ಕೆಲಸ ಅಂದರೂ ಅದರಲ್ಲಿ ಒತ್ತಡ ಇರ್ತದೆ. ಆದರೆ ನಮ್ಮ ಕೆಲಸ ಮಾತ್ರ ಅಷ್ಟು ಒತ್ತಡಗಳಲ್ಲಿ ಖುಷಿಯನ್ನು ಕೂಡ ಕೊಡುವಂತಹ ಕೆಲಸ. ಯಾಕೆಂದರೆ ನಮಗೆ ಒತ್ತಡ ಇರುವುದು ಮಕ್ಕಳಿಂದ ಅಲ್ಲ, ನಮಗೆ ಬೇರೆ ನಮ್ಮ ವಿಷಯಗಳಲ್ಲಿ. ಅಂದರೆ ಮೇಯ್ನಾಗಿ ನಾವು ರೆಕಾರ್ಡನ್ನು ಮೇಂಟೈನ್ ಮಾಡಬೇಕಲ್ಲ, ದಿನ ದಿನ ಏನೇನೋ ಫಾರ್ಮ್ಗಳನ್ನು ತುಂಬಿಸಿ ಕೊಡಲಿಕ್ಕೆ ಇರ್ತದೆ ಅಲ್ಲ, ಅದರಿಂದಾಗಿ ಒತ್ತಡ ಹೊರತು ಮಕ್ಕಳ ಜೊತೆಯಲ್ಲಿ ನಮಗೆ ಒತ್ತಡ ಅಂತ ಅನ್ನಿಸುವುದಿಲ್ಲ. ಎಷ್ಟೇ ಮಕ್ಕಳು ಕಲಿಯದಿದ್ದರೂ ಪರೀಕ್ಷೆಯನ್ನು ಎಣಿಸಿದರೆ ಮಾತ್ರ ಒತ್ತಡ ಹೊರತು, ಇಲ್ಲದೇ ಇದ್ದರೆ ನಮಗೆ ಅದು ಒತ್ತಡ ಅಂತ ಅನ್ನಿಸುವುದಿಲ್ಲ.
ಬಹುಶಃ ಬೇರೆ ಯಾರು ಕೂಡ ಅವರದಲ್ಲದ ಮಕ್ಕಳಿಗೆ ಬೈಯುವವರಿಲ್ಲ. ನಾವು ಮಾತ್ರ ಅಂತಹ ಒಂದು ವಿಶೇಷತೆಯನ್ನು ಪಡೆದವರು. ನಮ್ಮ ಸ್ವಂತ ಮಕ್ಕಳಲ್ಲದೇ ಇದ್ದರೂ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗೆ ಬೈದ ಹಾಗೆ ಬೈತೇವೆ. ನಮ್ಮ ಮಕ್ಕಳನ್ನು ನಾವು ಹೇಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತೀವೋ ಹಾಗೆ ನಾವು ಕಲಿಸುವ ಮಕ್ಕಳು ಅವರು ಯಾವ ಜಾತಿ ಮತ ಧರ್ಮ ಯಾವುದು ಕಾಣುವುದಿಲ್ಲ. ನಮಗೆ ಬರೇ ಮಕ್ಕಳಾಗಿ ಕಾಣ್ತಾರೆ. ಆ ಮಕ್ಕಳನ್ನು ನಾವು ಬೈತೇವೆ, ಪ್ರೀತಿಸ್ತೇವೆ, ಎಲ್ಲ ಮಾಡ್ತೇವೆ. ನೀವು ಬೇರೆ ಯಾವ ಕೆಲಸವನ್ನೇ ನೋಡಿ, ಈ ರೀತಿಯ ಒಂದು ಸೌಭಾಗ್ಯ ಯಾವ ಕೆಲಸದಲ್ಲಿಯೂ ಇಲ್ಲ. ಹಾಗಾಗಿ ನಾವೆಲ್ಲರೂ ನಮ್ಮ ಈ ವೃತ್ತಿಯ ಬಗ್ಗೆ ಪ್ರಥಮವಾಗಿ ಹೆಮ್ಮೆ ಪಟ್ಟುಕೊಳ್ಳೋಣ. ಇನ್ನು ಎರಡನೇದಾಗಿ, ಈಗ ನೋಡಿ, ಬೇರೆ ಯಾವುದೋ ಒಂದು ಕೆಲಸದಲ್ಲಿದ್ದರೆ ರಿಟೈರ್ ಆದವರನ್ನು ಈ ಥರ ಸರ್ವಿಸಲ್ಲಿರುವಂತಹ ಟೀಚರ್ಸನ್ನು ಕರೆದು ಸನ್ಮಾನ ಮಾಡೋದು, ಮೇಲಧಿಕಾರಿಗಳನ್ನು ಅದಕ್ಕೆ ಅತಿಥಿಗಳಾಗಿ ಕರೆಯುವುದು, ಈ ರೀತಿಯಾದಂತಹ ಸಂಪ್ರದಾಯ ಬಹುಶಃ ನನಗೆ ಗೊತ್ತಿಲ್ಲ ಬೇರೆ ಎಲ್ಲ ಕೆಲಸಗಳಲ್ಲಿ ಆ ಥರ ಇರ್ತದ ಅಂತ. ಸಾಮಾನ್ಯವಾಗಿ ಇರುವುದಿಲ್ಲ. ಆದರೆ ನಾವು ಅದರಲ್ಲಿಯೂ ಸಂತೋಷವನ್ನು ಕಂಡುಕೊಳ್ತೇವೆ. ರಿಟೈರ್ ಆಗಿ ಹೋದವರಲ್ಲಿ ಪುನಃ ಕೇಳ್ತೇವೆ ಹೇಗೆ ಅನ್ನಿಸಿದೆ ಅಂದರೆ, ನಮ್ಮ ನೆಕ್ಸ್ಟ್ ನಾವು ರಿಟೈರ್ ಆಗುವಾಗ ಹೇಗಿರ್ತೇವೆ ಅಂತ ಆಲೋಚನೆ ಮಾಡಬೇಕಲ್ಲ, ಅದಕ್ಕೆ. ಹಾಗೆ ಅವರು ನಮ್ಮನ್ನು ಈಗ ಸರ್ವಿಸಲ್ಲಿರುವವರ ಬಗ್ಗೆ ಈಗ ರೆಕಾರ್ಡ್ಸ್ ಎಲ್ಲ ಏನು ಕೊಡಲಿಕ್ಕೆ ಉಂಟು ಆ ಥರ ಕೇಳ್ತಾರೆ. ಹೀಗೆ ಒಂದು ವಿಭಿನ್ನವಾದ ವೃತ್ತಿಯಲ್ಲಿರುವವರು ನಾವು ಆ ವಿಭಿನ್ನತೆಗೆ ಸರಿಯಾಗಿ ವಿಭಿನ್ನವಾಗಿ ನಮ್ಮ ಕ್ಲಸ್ಟರಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಕಳೆದ ವರ್ಷ ಬಿಟ್ಟು ಹೋಗಿದೆ ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಸೇರಿಸಿಕೊಂಡು 2 ವರ್ಷವನ್ನು ಸೇರಿಸಿ ಆ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡುವಂತಹ ಮನೋಭಾವ ಇಲ್ಲಿದೆ. ನಾನು ಮುಖ್ಯವಾಗಿ ಮಂಜನಾಡಿ ಸರ್ ಅವರನ್ನು ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಈ ಎಲ್ಲವನ್ನು ನಮಗೆಲ್ಲರಿಗೂ ಮನಸ್ಸಿರ್ತದೆ ಅದನ್ನು ಮಾಡಬೇಕು ಅಂತ. ಆದರೆ ಅದೊಂದು ಮಾತಿದೆ ನೋಡಿ, ಯೋಜಕೋ ತತ್ರ ದುರ್ಲಭ ಅಂತ ಹೇಳ್ತಾರೆ. ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಬ್ಬ ಲೀಡರ್ನ ಹಾಗೆ ಒಬ್ಬ ಹೋಗಬೇಕಾಗ್ತದೆ. ಉಳಿದವರೆಲ್ಲ ಸಪೋರ್ಟ್ ಮಾಡ್ತಾರೆ, ಒಬ್ಬ ಮುಂದೆ ಹೋಗುವವರು ಬರಬೇಕಲ್ಲ. ಆ ಕೆಲಸವನ್ನು ಮಂಜನಾಡಿ ಸರ್ ಅವರು ಮಾಡಿದ್ದಾರೆ. ಹಾಗಾಗಿ ಬಹುಶಃ ಹೆಚ್ಚು ಮಾತಾಡುವುದಿಲ್ಲ ನಾನು. ಎಲ್ಲರಿಗೂ, ಕಾರ್ಯಕ್ರಮದ ಆಯೋಜಕರಿಗೂ, ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಸಹೋದ್ಯೋಗಿಗಳಿಗೂ ಹಾಗೂ ನಮ್ಮ ಕರೆಗೆ ಪ್ರೀತಿಯಿಂದ ಆಗಮಿಸಿರುವಂತಹ ಎಲ್ಲ ನಿವೃತ್ತರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಮೇಡಮ್. ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಅಧ್ಯಾಪಕರುಗಳು, ಯಾಕೆಂದರೆ ಮಾತನಾಡುವವರು ಅಂದರೆ ನಾವೆಲ್ಲರೂ ಅಧ್ಯಾಪಕರುಗಳೇ ಇರೋದು. ಆದ್ದರಿಂದ ನಮ್ಮ ಸಮಯದ ಬೆಲೆಯನ್ನು ಅರಿತ ಕಾರಣ ಅವರೆಲ್ಲರೂ ಅಲ್ಲಿಂದಲೇ ಶುಭವನ್ನು ಹಾರೈಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಒಂದು ಸಂತೋಷದ ಸುದ್ದಿ, ನಮ್ಮನ್ನು ಗೌರವಿಸುವುದು ಯಾವುದೇ ರಾಜಕಾರಣಿಯಲ್ಲ, ನಮ್ಮನ್ನು ಗೌರವಿಸುವುದು ಯಾವುದೇ ಪಂಚಾಯತ್ ಮೆಂಬರ್ ಅಲ್ಲ, ನಮ್ಮನ್ನು ಗೌರವಿಸುವುದು ನಮ್ಮ ಹಿರಿಯ ಅಧಿಕಾರಿ, ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ 2ನೇ ಅಧಿಕಾರಿ. ರಾಜ್ಯದಲ್ಲಿ 1ನೇ ಅಧಿಕಾರಿ ನಮಗೆ ನಿರ್ದೇಶಕರಿದ್ದಾರೆ, 2ನೇ ಸ್ಥಾನದಲ್ಲಿರುವವರು ಸಹ ನಿರ್ದೇಶಕರು. ಆ ಸಹ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಮೊನ್ನೆ ಜಿಲ್ಲಾ ಮಟ್ಟದಲ್ಲಿ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಮಾಲೆ ಹಾಕಿದ್ದಾರೆ, ಎಲ್ಲರೂ ಹಣ್ಣು ಹಂಪಲು ಕೊಟ್ಟಿದ್ದಾರೆ. ನಮಗಿತ್ತು ನಮ್ಮನ್ನು ಮಿನಿಸ್ಟ್ರೇ ಮಾಡಬೇಕಿತ್ತು ಅಂತ, ನಮ್ಮ DDPಯೇ ಮಾಡಬೇಕು ಅಂತ, ನಮ್ಮ JDಯೇ ಮಾಡಬೇಕು ಅಂತ. ಆ ಒಂದು ಅವಕಾಶವನ್ನು ಇವತ್ತು ಕಲ್ಪಿಸಿಕೊಡ್ಲಿಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಸರ್ ನನಗೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದ್ದಾರೆ. ನಿಮಗೆ ಸಹ ಹಾಗೇನೆ ಫೋಟೋ ತೆಗೆದಂಥ ಸಮಯದಲ್ಲಿ ಒಂದು ಫೋಟೋ ಇಡ್ಬೋದು. ಯಾರು ಹಾರ ಹಾಕಿದವರು, ಯಾರು ನಮಗೆ ಹಣ್ಣು ಹಂಪಲು ನೀಡಿದವರು, ಇದು ನಮ್ಮ JD ಕೊಟ್ಟಿದ್ದಾರೆ ಎಂಬಂಥ ಒಂದು ಆತ್ಮಾಭಿಮಾನ ನಮಗೆ ಬರ್ಬೋದು. ಇದರ ಹಿಂದೆ ಎಲ್ಲಿಯೂ ನಾವು ಮಾಡಲಿಲ್ಲ, ಮುಂದಿನ ವಿಷಯ ಬೇರೆ. ಆದ್ದರಿಂದ ಅದನ್ನು ನಾವು ಮಾಡುವಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಪುಣ್ಯವಂತರು ಅಂತೇಳಿ ನಾನು ಹೇಳಬೇಕು ಅಂತ ಹೇಳಿದರೆ, ಅವರು ನನ್ನ ಸಹೋದರಿ. ನಾನು ಇನ್ನೂ ಹೇಳಬೇಕು ಅಂದರೆ ಅವರು ನನ್ನ ಬಸ್ಮೆಂಟ್ರಿ. ನಾನು ಅವರು ಒಟ್ಟಿಗೆ ಶಾಲೆಗೆ ಬರ್ತಾ ಇದ್ದೆವು. ಅವರು ಡಿಗ್ರಿ ಬಿ ಎಡ್ ಎಲ್ಲ ಮಾಡ್ತಾ ಇದ್ದೆವು. ಆಗ ನಾನು 8ನೇ ಕ್ಲಾಸ್ 9ನೇ ಕ್ಲಾಸಿನ ಆ ಹಂತದಲ್ಲಿ ನಾನು ಬರ್ತಾ ಇರುವಂಥ ಸಮಯದಲ್ಲಿ ಆಗ ನಮಗೆ ಹೊಸತಾದಂಥ ಶಾಲೆ ಪ್ರಾರಂಭವಾದದ್ದು, ಹಳೇಕಳ ಮದನಿ. ಅಲ್ಲಿ ಕೆಲವೊಂದು ವ್ಯವಸ್ಥೆ 10ನೇ ಕ್ಲಾಸಿಗೆ ನಮ್ಮಲ್ಲಿ ಇರಲಿಲ್ಲ. ಹಾಗೆ ನಾವು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಬೆನ್ನೆಯಿಂದ ನಿಂತವರು ಉಷಾ ಮತ್ತು ಭಾರತಿ ಅಂದರೆ ಯಾರಂತ ಅವರಿಗೆ ಗೊತ್ತಿಲ್ಲ, ನನಗೆ ಗೊತ್ತು, ಅವರ ತಂಗಿ. ನಮಗೆ ಅಲ್ಲಿ ಸೈನ್ಸ್ ನೋಟ್ಸು, ಮ್ಯಾಥ್ಸ್ ನೋಟ್ಸು ಇತ್ಯಾದಿಗಳನ್ನೆಲ್ಲ ನಮಗೆ ಅವರು ಕೊಟ್ಟು ನಾವು ಮುಂದೆ ಒಳ್ಳೆಯವರಾಗುವಂಥ ಅವರ ಇದರಿಂದ ನಾವು ಆಗಿದ್ದೇವೆ. ಕನ್ನಡ ಪಂಡಿತೆ, ಕನ್ನಡ ಎಮ್ಮೆಯಲ್ಲಿ ಹೀಗೆ ಇದೆ ಅವರದು. ಅವರ ಗಂಡ ಕನ್ನಡ ಎಮ್ಮೆ, ಅವರು ಕನ್ನಡ ಎಮ್ಮೆ, ಅವರ ಮಗಳು ಕನ್ನಡ ಎಮ್ಮೆ, ಎಕನಾಮಿಕ್ಸ್. 3 ಸಹ ಎಮ್ಮೆಗಳನ್ನಾಗಿ ಇದ್ಕೊಂಡು ನಮ್ಮ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಅವರು ಸಹಕರಿಸ್ತಾ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ.
ಮೊನ್ನೆ ನಾನು ನಮ್ಮ ಶಾಲೆಯಲ್ಲಿ ಮಾತನಾಡುವಂಥ ಸಮಯದಲ್ಲಿ ನಮ್ಮ ಟೀಚರ್ ಒಬ್ಬರು ಹೇಳಿದರು, ಸರ್ ಫಸ್ಟ್ ಬ್ಯಾಚಿಗೆ ನಾವು ಒಬ್ಬರನ್ನು ಕನ್ನಡಕ್ಕೆ ಕರೆದಿದ್ದೇವೆ ಪ್ರೇರೇಪಕರಾಗಿ, ಆ ಸಲ ನಮ್ಮ ರಿಸಲ್ಟ್ ಜಾಸ್ತಿ ಬಂದಿದೆ, ಈ ಸಲ ಅವರನ್ನು ಕರಿಬೇಕು ಅಂತ. ಹಾಗೆ ನಾನೆಲ್ಲ ತೆಗೆದು ನೋಡುವಂಥ ಸಮಯದಲ್ಲಿ ಹುಷಾರವರು ಆ ದಿವಸ ನಾವು ಕರೆದವರು. ಅಂದರೆ ಅಂಥ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಎಲ್ಲ ಮುಂದಿನ ನಿವೃತ್ತಿ ಜೀವನವು ಯಶಸ್ವಿಯಾಗಲಿ ಎಂಬ ಅಂತ ಹಾರೈಕೆಯೊಂದಿಗೆ ಮಾನ್ಯ ಸಹ ನಿರ್ದೇಶಕರು ಅವರನ್ನು ಗೌರವಿಸಿ. ಶ್ರೀಮತಿ ವೀಣಾ ಕುಮಾರಿ, ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ. ವೀಣಾ ಕುಮಾರಿಯ ಬಗ್ಗೆ ಅವರ ಶಾಲೆಯವರು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ವೀಣಾ ಕುಮಾರಿ ಅವರು ಟೀಚರ್ ಆಗಿರುವಾಗ ನಾನು 8ನೇ ಕ್ಲಾಸಿನ ಸ್ಟೂಡೆಂಟ್ ಆಗಿದ್ದೆ ಹಳೇಕಳ ಮದನಿಯಲ್ಲಿ. ಅವರು ಬಹುಶಃ ಅವರ ಜೀವನದ ಅಧ್ಯಾಪಿಕ ಜೀವನ ಪ್ರಾರಂಭಿಸಿದ್ದು ಹಳೇಕಳ ಮದನಿಯಲ್ಲಿ ಕಾಣಿಸಿದೆ. ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ, ಅವರು ಹಿಂದಿ ಟೀಚರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತೇಳಿ ಅನಿಸ್ತದೆ. ಬನ್ನಿ ಮೇಡಮ್. ವೀಣಾರವರು ದಿನಾಂಕ 1/12/1962 ಜನಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣದಲ್ಲಿ ಪ್ರಾಥಮಿಕ ಶಿಕ್ಷಣ, ಭಾರತ್ ಹೈಸ್ಕೂಲ್ ಉಳ್ಳಾಳದಲ್ಲಿ ಪ್ರೌಢ ಶಿಕ್ಷಣ ಮತ್ತು ಕುಮುದ ಉಮಾಶಂಕರ ಶಿಕ್ಷಕ ತರಬೇತಿ ಸಂಸ್ಥೆ ಕೊಕ್ಕರ್ನಿ ಇಲ್ಲಿ ಶಿಕ್ಷಕರ ವೃತ್ತಿ ತರಬೇತಿಯನ್ನು ಪಡೆದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಅಧೀನಕ್ಕೆ ಒಳಪಟ್ಟ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1983ರಲ್ಲಿ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ ಸುದೀರ್ಘ 37 ವರ್ಷ 4 ತಿಂಗಳ ಅನುಪಮ ಸೇವೆ ನೀಡಿ ನವೆಂಬರ್ 30, 2022ರಂದು ನಿವೃತ್ತಿ ಹೊಂದಿದ್ದಾರೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ತಾವು ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ಸಂಗೀತ, ನೃತ್ಯ, ನಾಟಕ, ಕ್ರೀಡೆ, ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಗೆ ಸ್ಫೂರ್ತಿಯಾಗಿ, ಮಾರ್ಗದರ್ಶಿಕೆಯಾಗಿ, ಪ್ರೀತಿಯ ಗುರುವಾಗಿ, 2 ಮಕ್ಕಳ ಮುದ್ದಿನ ತಾಯಿಯಾಗಿ ಜೀವನದ ಸಾರ್ಥಕತೆಯನ್ನು ಪಡೆದಿದ್ದೀರಿ. ಅದ್ಭುತ ಬೋಧನಾ ವಿಧಾನದ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯುಕ್ತ ವಾಳುವಂತೆ ಮಾಡಿದ ಶ್ರೇಯಸ್ಸು ತಮಗೆ ಸಲ್ಲುತ್ತದೆ. ವಿದ್ಯಾದಾನದ ಕೈಕರ್ಯದಲ್ಲಿ ತಮ್ಮ ಸೇವೆ ಅಮೋಘವಾದದ್ದು. ನಿವೃತ್ತಿ ಹೊಂದಿದ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ಆ ಭಗವಂತ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಮುಂದಿನದು ಶ್ರೀಮತಿ ಜಾಸ್ಮಿನ್ ಕೆ ವಸ್ತಲ, BM ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮೆಲ್ಲರ ಆತ್ಮೀಯರಾಗಿ, ನಗುಮುಖದ ಅಧ್ಯಾಪಿಕೆಯಾಗಿ ಎಲ್ಲರೊಟ್ಟಿಗೆ ಬೆರೆತಂಥ ಶ್ರೀಮತಿ ಜಾಸ್ಮಿನ್ ಕೆ ವತ್ಸಲರವರ ಬಗ್ಗೆ ಅವರ ಶಾಲೆ ಅಧ್ಯಾಪಿಕೆಯವರು ಮಾತಾಡ್ತಾರೆ. ಶ್ರೀಮತಿ ಜಾಸ್ಮಿನ್ ಕೆ ವತ್ಸಲ ಇವರು 2/4/1963ರಂದು ಜನಿಸಿದರು. 1/6/1992ರಂದು ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರಿ
30/4/2023 ವಯೋನಿವೃತ್ತಿ ಹೊಂದಿರುವರು. ಸಹಶಿಕ್ಷಕಿಯಾಗಿ 30 ವರ್ಷ 10 ತಿಂಗಳು ಸುದೀರ್ಘ ಸೇವೆಯನ್ನು ಇವರು ಮಾಡಿರುವರು. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ದೇವರು ಆರೋಗ್ಯ ಕೊಟ್ಟು ದೀರ್ಘಾಯುಷ್ಯವನ್ನು ದಯಪಾಲಿಸಲಿ ಎಂದು ಬೇಡುತ್ತಾ ಅವರ ಜೀವನ ಸಂತೋಷವಾಗಿರಲಿ ಎಂದು ಹಾರೈಸುತ್ತೇನೆ. ಇವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಅಭಿನಂದನೆಗಳು ಮೇಡಮ್, ಧನ್ಯವಾದಗಳು. ಇನ್ನು ಶ್ರೀಮತಿ ಜೆನೆರಿಕ್ ಬೆನಿಕ್ಟಾ ಮಾಬೆನ್, ದೈಹಿಕ ಶಿಕ್ಷಣ ಶಿಕ್ಷಕರು, BM ಪ್ರೌಢಶಾಲೆ ಉಳ್ಳಾಳ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಬಹಳಷ್ಟು ವಿರಳ. BM ಶಾಲೆಯಲ್ಲಿ ಬಹುಶಃ ಅಂದಿನ ಕಾಲದಲ್ಲಿ ಅವರು ಸೇವೆಗೆ ಸೇರಿದಂಥ ಸಮಯದಲ್ಲಿ BM ಶಾಲೆಯಲ್ಲಿ ಮಾತ್ರ PT ಟೀಚರ್ ಇರೋದು, ಬೇರೆ ಎಲ್ಲೂ PT ಟೀಚರ್ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಉಳ್ಳಾಳದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ದರೂ ನಮಗೆ ಬೆನಿಕ್ಟಾ ಮ್ಯಾಬನ್ ರವರು ಬೇಕು ಎಲ್ಲ ಸಂದರ್ಭಗಳಲ್ಲಿ. ಅದು ಟ್ರ್ಯಾಕ್ ಹಾಕುವುದರಿಂದ ಹಿಡಿದು ರಿಸಲ್ಟ್ ಅನೌನ್ಸ್ ಮಾಡುವವರಿಗೆ ಅವರೇ ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿ ನಿಂತು ಮಾರ್ಗದರ್ಶನ ನೀಡ್ತಾ ಇದ್ದರು. ಇವತ್ತು ಸಮೇತ ಎಲೆಮರೆ ಕಾಯಿಯಾಗಿ ಇದ್ದುಕೊಂಡು BM ಶಾಲೆಯ ನೂರಾರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿಸಿದಂಥ ಒಂದು ಚಿಂತನದ ಚಿಲುಮೆಯಾಗಿ ಅವರು ಕಾರ್ಯನಿರ್ವಹಿಸಿ ಇದೀಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸುವುದರೊಂದಿಗೆ ಭಗವಂತನು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಉತ್ತಮ ಆರೋಗ್ಯ ಕೊಡಲಿ ಅಂತೇಳಿ ನಾನು ವಿನಂತಿಸಿ ಮಾನ್ಯ ಸಹ ನಿರ್ದೇಶಕರು ಅವರನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಮತಿ ಲಿಡ್ವಿನ್ ಎಲಿಜಬೆತ್, BM ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಬಹುಶಃ ಉಳ್ಳಾಳದಲ್ಲಿದ್ದಂಥ ಒಂದು ಕ್ಲಾಸ್ ರೂಮಿನಲ್ಲಿ ಎಷ್ಟು ಮಕ್ಕಳು ಇರ್ತಿದ್ರು ಅಷ್ಟೇ ಟೀಚರ್ಸ್ನವರಿದ್ದಂಥ ಒಂದು ವಿದ್ಯಾಸಂಸ್ಥೆ BM ಶಾಲೆ. 50-60 ಅಧ್ಯಾಪಕರುಗಳು ಇದ್ದವರು. ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ನಿವೃತ್ತಿಯಾಗುತ್ತಾ ಕನಿಷ್ಠ ಮಟ್ಟಕ್ಕೆ ಬಂದು ಇಳಿಯುವಂಥ ಪ್ರಸಂಗ ಬಂದಿದೆ. ಅವರ ಬಗ್ಗೆ ಮಾತಾಡ್ತಾರೆ ಶ್ರೀಮತಿ ಲಿಡ್ವಿನ್ ಎಲಿಜಬೆತ್. ಇವರು ದಿನಾಂಕ 4/12/1962 ಜನಿಸಿದರು. 1/6/1992 ಅನುದಾನಿತ BM ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರಿ 31/12/2022 ವಯೋನಿವೃತ್ತಿ ಹೊಂದಿರುವರು. ಸಹಶಿಕ್ಷಕಿಯಾಗಿ 30 ವರ್ಷ 6 ತಿಂಗಳ ಸುದೀರ್ಘ ಸೇವೆಗೈದಿರುವರು. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಬೇಡುತ್ತಾ ಇವರಿಗೆ ದೇವರು ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯವನ್ನು ದಯಪಾಲಿಸಲಿ ಎಂದು ಬೇಡುತ್ತಿದ್ದೇವೆ. ಅವರ ಜೀವನ ಸಂತೋಷವಾಗಿರಲಿ ಎಂದು ಹಾರೈಸುತ್ತೇನೆ. ಇವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಶಶಿಕಲಾ ಎಂ, ಅನುದಾನಿತ ಮಗವೀರ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಶಶಿಕಲಾ ಎಂ ಇವರು ಹುಟ್ಟಿದ್ದು ದಿನಾಂಕ 14/3/62. ಇವರು
ನಮ್ಮ ಶಾಲೆಯಲ್ಲಿ ಅನುದಾನಿತ ಮೊಗವೀರ ಶಾಲೆಯಲ್ಲಿ 1/8/85 ಸಹ ಶಿಕ್ಷಕಿಯಾಗಿ ಸೇವೆಗೆ ಸೇರಿದರು. ಇವರು ಮಂಗಳೂರಿನ ಕೊಂಚಾಡಿಯಲ್ಲಿ ವಾಸವಿದ್ದು ಪತಿಯವರು LIC ಉದ್ಯೋಗಿಯಾಗಿದ್ದಾರೆ. ಇವರಿಗೆ ಒಂದು ಗಂಡು ಮಗು ಶ್ರೇಯಸ್, ಒಂದು ಹೆಣ್ಣು ಮಗು ಶುಭಲಕ್ಷ್ಮಿ ಎನ್ನುವ ಚಿಕ್ಕ ಕುಟುಂಬವನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರೀತಿಯ ಶಿಕ್ಷಕಿಯಾಗಿದ್ದು ಆಟ ಪಾಠ ಹಾಗೂ ಇತರ ಚಟುವಟಿಕೆಗಳನ್ನು ಬೋಧಿಸಿ ಉತ್ತಮ ಪ್ರೇರಕರಾಗಿ ದುಡಿದರು. ಇವರು ಮಿತಭಾಷಿಯಾಗಿದ್ದು ಯಾರಿಗೂ ನೋವನ್ನುಂಟು ಮಾಡಿದ ಉದಾಹರಣೆಗಳಿಲ್ಲ. ಶಾಲಾ ವಿದ್ಯಾರ್ಥಿಗಳ ಪ್ರಗತಿಗೆ ಸಾಕಷ್ಟು ದುಡಿದು ನೆಚ್ಚಿನ ಶಿಕ್ಷಕಿಯಾಗಿದ್ದರು. ಸುಮಾರು 37 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ದಿನಾಂಕ 31/3/22 ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಇವರಿಗೆ ಭಗವಂತನು ಆಯುರಾರೋಗ್ಯ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿವೃತ್ತಿಯ ಬಾಳಿನ ಮುಸ್ಸಂಜೆಯಲ್ಲಿ ತಂಪಾದ ತಂಗಾಳಿಯಿಂದ ಇವರು ಬದುಕು ನಳಿಸಲೆಂದು ನಾವೆಲ್ಲರೂ ತುಂಬು ಹೃದಯದಿಂದ ಹಾರೈಸ್ತೇವೆ. ಮುಂದೆ ಶ್ರೀಮತಿ ಪುಷ್ಪ, ಮುಖ್ಯೋಪಾಧ್ಯಾಯಿನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ. ದಯವಿಟ್ಟು ಅದನ್ನು ಅವರ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಪುಷ್ಪರವರದ್ದು ಕೊಡಿಯಮ್ಮ. ಪುಷ್ಪ ಮೇಡಮ್. ಶ್ರೀಮತಿ ನಳಿನಿ ಅಮ್ಮನ್ನ, ಮುಖ್ಯೋಪಾಧ್ಯಾಯಿನಿ, BM ಪ್ರೌಢಶಾಲೆ, ಅವರದನ್ನು ಸಹ ಅವರ ಮುಖ್ಯೋಪಾಧ್ಯಾಯರು ಅವರಿಗೆ ನಳಿನಿ ಅಮ್ಮನ್ನ. ಹಾಗೆಯೇ ಶ್ರೀಯುತ MH ಮಲಾರ್ ಅವರು, ಅವರದನ್ನು ಅವರ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ದಯವಿಟ್ಟು MH ಮಲಾರ್. ಗೀತಾ ಮೇಡಮ್. ಹಾಗೆಯೇ ಮೆಟಿಲ್ಡಾ ಅವರದೇ ಶಾಲೆ ಬರಲಿಲ್ಲ ಸರ್, ಔಟ್ ಆಫ್ ಸ್ಟೇಷನ್ ಕೊಟ್ಟುಬಿಟ್ಟು ಅದು ಸಹ ಕೊಟ್ಟು. ಹಾಗೆಯೇ ಶ್ರೀಮತಿ ಅರುಣಾಕ್ಷಿ ಅವರು, ಅದನ್ನು ಅವರ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಬಬಿತಾರವರು ಅವರಿಗೆ ಸಲ್ಲಿಸುವಂತೆ ಇದ್ದಾರೆ. ಅವರು ಡಾಕ್ಟರೇಟನ್ನು ಪಡೆದಿದ್ದಾರೆ. ಡಾಕ್ಟರ್ ಸಿಪ್ರಿಯಾನ್ ಮಂತರ್ರವರು. ಆದರೂ ನಮ್ಮೊಟ್ಟಿಗೆ ಬಹಳಷ್ಟು ಆತ್ಮೀಯತೆಯಿಂದ ಯಾವ ಸಂದರ್ಭದಲ್ಲಿ ಎಲ್ಲಿದ್ದರೂ ಅವರ ನಗುಮುಖ ನಮ್ಮ ಸಹ ನಿರ್ದೇಶಕರು ಎಂಬುದನ್ನು ನಮಗೆ ತೋರ್ಪಡಿಸ್ತದೆ. ಆತ್ಮೀಯತೆಯ ಶಿಲುಮೆಯಾಗಿ ನಮಗೆಲ್ಲರಿಗೂ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರು ನಮ್ಮ ಕ್ಲಸ್ಟರಿಗೆ ಬಂದಿದ್ದಾರೆ. ಹಿಂದೊಮ್ಮೆ ಬಂದಿದ್ದೇನೆ ಅಂತ ಹೇಳಿದರು, ಅದರ ನಂತರ ಮತ್ತೆ ಬಂದಿರಲಿಲ್ಲ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಲನ್ನು ಹಾಕಿ ನಾವು ಗೌರವಿಸುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ. CRP ಅವರು. ಆತ್ಮೀಯರೇ, ನಮಗೆಲ್ಲರಿಗೂ ಚಿರಪರಿಚಿತರು, ನಮ್ಮೆಲ್ಲರಿಗೂ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತಹ ಒಂದು ವ್ಯಕ್ತಿತ್ವವುಳ್ಳವರೆಂದರೆ ಶ್ರೀಮಾನ್ KMK ಮಂಜನಾಡಿ ಸರ್ ಅವರು. ಅವರಿಗೆ ಗೊತ್ತಿಲ್ಲದೆ ಅವರನ್ನೊಂದು ನಾವು ಸನ್ಮಾನ ಮಾಡುವಂಥ ನಾವೆಲ್ಲ ಮುಖ್ಯೋಪಾಧ್ಯಾಯರು ಸೇರಿ ತೀರ್ಮಾನಿಸಿದ್ದೇವೆ. ಹಾಗಾಗಿ ಸರ್ ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕು. KMK ಸರ್ ಅವರ ಬಗ್ಗೆ ನಾನು ಹೆಚ್ಚೇನು ತಮಗೆ ಹೇಳಲಿಕ್ಕೆ ಬಯಸುವುದಿಲ್ಲ, ಯಾಕೆಂದರೆ ನಿಮಗೆಲ್ಲರಿಗೂ ಅವರು ಚಿರಪರಿಚಿತರು ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಅವರಿಗೆ ಈ ಒಂದು ಸನ್ಮಾನ ಯಾಕೆ ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅನ್ನು ಬೆಂಗಳೂರಲ್ಲಿ ನೀಡಿ ಗೌರವಿಸಿದ್ದಾರೆ. ಹಾಗಾಗಿ ಅದರ ಸವಿ ನೆನಪಿಗಾಗಿ ನಾವೆಲ್ಲ ಸೇರಿಕೊಂಡು ಅವರನ್ನು ಗೌರವಿಸ್ತಾ ಇದ್ದೇವೆ. ಸರ್, ಕಳೆದ ವರ್ಷ ಅವರಿಗೆ
ಫುಲೆ ಅವರ ಪ್ರಶಸ್ತಿಯು ಕೂಡ ಧಾರವಾಡದಲ್ಲಿ ಅಲ್ಲ ಸರ್. ಏನಪ್ಪಯ್ಯದವರು ಕೂಡ ಅವರನ್ನು ಉತ್ತಮ ಶಿಕ್ಷಕ ಎಂಬುದಾಗಿ ಗುರುತಿಸಿ ಕಳೆದ ಬಾರಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದಾರೆ. ಆದರೆ ಅವರನ್ನು ಆ ಸಂದರ್ಭದಲ್ಲಿ ಗೌರವಿಸುವಂತೆ, ಹೀಗೆ ಸಾಮೂಹಿಕವಾಗಿ ಗೌರವಿಸುವಂಥ ಅವಕಾಶ ನಮಗೆ ಸಿಗಲಿಲ್ಲ. ಹಾಗಾಗಿ ಇದೊಂದು ಉತ್ತಮ ಸನ್ನಿವೇಶ. ಅದಲ್ಲದೆಯೂ ನಮ್ಮ JD ಸರ್ ಅವರು ಅವರನ್ನು ಸನ್ಮಾನಿಸ್ತಾರೆ ಅಂತ ಹೇಳುವಾಗ ಬಹಳೊಂದು ಹೆಮ್ಮೆಯ ಒಂದು ವಿಷಯ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸರ್ ತಮಗೆ ಇಂತಹ ಪ್ರಶಸ್ತಿ, ನೂರಾರು ಪ್ರಶಸ್ತಿಗಳು ಇನ್ನು ಮುಂದೆ ತಮ್ಮ ಮುಡಿಗೇರಲಿ ಎಂಬುದಾಗಿ ಹಾರೈಸಿದ. ಇದು ಬಹುಶಃ ಮೊನ್ನೆ ನಮ್ಮ ಮೀಟಿಂಗಿನಲ್ಲಿ ಸನ್ಮಾನ ಮಾಡಿದ್ದಾರೆ. ಯಾಕೆಂದರೆ JD ಅವರ ಕೈಯಿಂದ ನಾನು ಮಾಡಿಸಿಕೊಂಡೆ ಅಂತೇಳಿ ಅದೊಂದು ನನಗೆ ಅಭಿಮಾನ ಸಹ ಇದೆ. ಆದ್ದರಿಂದ ನನ್ನನ್ನು ಗೌರವವಿಟ್ಟು ಮಾಡಿದಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಎಲ್ಲರೂ ಮಾತಾಡಿದ್ದಾರೆ. ನಮ್ಮ JD ಸರ್ ಅವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಉಳ್ಳಾಳ ಕ್ಲಸ್ಟರ್ ವತಿಯಿಂದ ನಡೆಯುತ್ತಿರುವ ಈ ಸನ್ಮಾನ ಸಮಾರಂಭದ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಸಿಪ್ರಿನ್ ಸರ್ ಅವರೇ ಹಾಗೂ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಮೊದಲಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಿವೃತ್ತ ಶಿಕ್ಷಕರಾದ ನಮ್ಮೆಲ್ಲರನ್ನು ಸನ್ಮಾನಿಸಿದ್ದಕ್ಕೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ವಿನಯ ಮೇಡಮ್ ಒಂದು ಮಾತಾಗ ಹೇಳಿದರು, ಬಹಳ ವಿಶಿಷ್ಟವಾದಂಥ ಒಂದು ವೃತ್ತಿ ಶಿಕ್ಷಕ ವೃತ್ತಿ, ಇದೆಲ್ಲರಿಗೂ ಗೊತ್ತಿದೆ. ಇನ್ನು ವೃತ್ತಿ ಜೀವನದಲ್ಲಿ ತುಂಬ ಉದ್ದದ ಹಾದಿಯನ್ನು ನಡೆಯಲಿರುವಂಥ ನನ್ನೆಲ್ಲ ಆತ್ಮೀಯ ಶಿಕ್ಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೃತ್ತಿಯಲ್ಲಿ ನೀವು ಬದ್ಧತೆಯಿಂದ ಕೆಲಸ ಮಾಡಿದರೆ ನಿವೃತ್ತಿಯನ್ನು ಎಂಜಾಯ್ಮೆಂಟ್ ಮಾಡಲಿಕ್ಕಾಗ್ತದೆ. ಖುಷಿಯಾಗಿ ನಿವೃತ್ತಿ ಜೀವನ ಅನುಭವಿಸಿ ಸಾಧ್ಯ ಆಗ್ತದೆ. ಬದ್ಧತೆ ಇಲ್ಲದಿದ್ದರೆ ನಿವೃತ್ತಿ ಜೀವನದಲ್ಲಿ ಹಲವಾರು ಕೀಳರಿಮೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಇದು 100ಕ್ಕೆ 100 ಸತ್ಯ. ಯಾಕಂದರೆ ನಾವು ಫೈಲ್ಗಳ ಜೊತೆ ಇರುವುದಲ್ಲ, ನಾವು ಮಕ್ಕಳ ಜೀವಂತ ಮಕ್ಕಳ ಜೊತೆ ಇರುವವರು. ಒಂದು ಮಾತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಡಾಕ್ಟರ್ ತಪ್ಪಿದರೆ ಒಬ್ಬ ಪೇಷಂಟ್ ಸಾಯ್ಬೋದಂತೆ, ಒಬ್ಬ ವಕೀಲ ತಪ್ಪಿದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು, ಒಬ್ಬ ಫೈಲರ್ ತಪ್ಪಿದರೆ ಒಂದು 10 ಮಂದಿ ಸಾವು ಆಗ್ಬೋದು. ಆದರೆ ಒಬ್ಬ ಶಿಕ್ಷಕ ತಪ್ಪಿದರೆ ಇಡೀ ಸಮಾಜವೇ ತಪ್ತದೆ. ಅಂಥ ದೊಡ್ಡ ಜವಾಬ್ದಾರಿ, ಹೊಣೆಗಾರಿಕೆ ಇರುವಂಥ ವೃತ್ತಿ ಶಿಕ್ಷಕ ವೃತ್ತಿ. ಶಿಕ್ಷಕ ಆಗೇ ಆಗಬೇಕೆನ್ನುವ ಬದ್ಧತೆ ಇದ್ದರೆ ಮಾತ್ರ ಈ ವೃತ್ತಿಗೆ ಬರಬೇಕು. ಏನೂ ಕೆಲಸ ಇಲ್ಲ, ಶಿಕ್ಷಕಿ ಆಗುತ್ತೇನಂತ ಮನೋಭಾವ ಇದ್ದವರು ದಯಮಾಡಿ ಶಿಕ್ಷಕ ಕ್ಷೇತ್ರಕ್ಕೆ ಬರಲೇಬಾರ್ದು. ಬಂತು ಅಂತಾದರೆ ಮಕ್ಕಳ ಭವಿಷ್ಯವೇ ಹಾಳಾಗಿ ಹೋಗ್ತದೆ.
ದೊಡ್ಡ ಒಂದು ಕಳಂಕ ನಾವು ಎದುರಿಸಬೇಕಾಗ್ತದೆ. ಚಿಕ್ಕ ವೃತ್ತಿ ಅಲ್ಲ ಇದು, ಚಿಕ್ಕ ವೃತ್ತಿ ಅಲ್ಲ. ಯಾಕಂದರೆ ಪುಟಾಣಿ ಮಕ್ಕಳೊಟ್ಟಿಗೆ ಪಿಳಿಪಿಳಿ ಕಣ್ಣು ಬಿಡುವಂತಹ ಮಕ್ಕಳ ಜೊತೆ ನಾವು ಇರುವವರು. ಪ್ರಾಥಮಿಕ ಹಂತದಲ್ಲಿ ಯಾವ ಫೌಂಡೇಶನ್, ಯಾವ ಅಡಿಪಾಯವನ್ನು ನಾವು ಮಕ್ಕಳಿಗೆ ಹಾಕಿಕೊಡ್ತೇವೋ ಅದೇ ಅಡಿಪಾಯದಲ್ಲಿ ಮಕ್ಕಳೆನ್ನುವಂಥ ಒಂದು ಕಟ್ಟಡ ಬೆಳೆದು ಅದು ವಿಶ್ವಕ್ಕೆ ಒಂದು ಅಪೂರ್ವ ಕೊಡುಗೆಯಾಗಿ ಪರಿಗಣಿಸಲ್ಪಡ್ತದೆ. ಆಮೇಲೆ ಶಿಕ್ಷಕ ವೃತ್ತಿಯಲ್ಲಿ ಇನ್ನೊಂದು ಸುಖ ಏನಂದರೆ, ನಿವೃತ್ತಿ ಆದ ನಂತರವೂ ಕೂಡ ಮಕ್ಕಳ ಒಡನಾಟ. ನೀವು ಮಕ್ಕಳಿಗೆ ಒಂದಿಷ್ಟು ಪ್ರೀತಿ ಕೊಟ್ಟರೆ ಸಾಕು, ಒಂದು ಹನಿ, ಒಂದು ಬೊಗಸೆ ಪ್ರೀತಿ ಕೊಟ್ಟರೆ ಅವರು ಪ್ರೀತಿಯ ಸಾಗರವನ್ನೇ ಹರಿಸುವಂಥ ಮಕ್ಕಳು, ಅಂಥ ಮುಗ್ಧ ಮಕ್ಕಳು. ಅಂಥ ಒಂದು ಖುಷಿ ಈ ವೃತ್ತಿ ಜೀವನದಲ್ಲಿದೆ. ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ, ಆ ಖುಷಿಯನ್ನು. ಯಾಕಂದರೆ ನಾನು 34 ವರ್ಷಗಳಲ್ಲಿ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾನು ಎಲ್ಲಿಗೂ ಹೋದವಳಲ್ಲ. ಯಾವುದೇ ಹೊರಗಿನ ಚಟುವಟಿಕೆಯಲ್ಲಿ ಭಾಗವಹಿಸುವ ಆರಂಭದ ಜೀವನದಲ್ಲಿ 1-2 ವರ್ಷ ಹೋಗಿದೆ. ಬೇರೆ ಸಾಹಿತ್ಯ ಪರಿಷತ್ತಲ್ಲಿ, ತುಳು ಅಕಾಡೆಮಿಯಲ್ಲೆಲ್ಲ ಕೆಲಸ ಮಾಡ್ತಾ ಇದೆ. ಮಹಿಳಾ ಲೇಖಕಿಯರ ಸಂಘದಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಯಾವಾಗ ಉಳ್ಳೊಳದ ನನ್ನ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಇದ್ದಾರೋ, ಯಾವಾಗ ಮಕ್ಕಳಿಗೆ ನನ್ನ ಪೂರ್ತಿ ಶಕ್ತಿ ಬೇಕಂತ ಅನಿಸ್ತು, ಅಂದಿನಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರಲಿಲ್ಲ. ನಾನು ಇಡೀ 34 ವರ್ಷದ ಏನು ನನ್ನಲ್ಲಿ ಪ್ರತಿಭೆ ಇದೆ, ಏನು ನನ್ನಲ್ಲಿ ಬುದ್ಧಿವಂತಿಕೆ ಇದೆ, ಅದನ್ನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೇನೆ ಅನ್ನೋದು ನಾನು ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವಾಗ ನಾನು ನನಗಾಗಿ ಜೀವಿಸ್ತಾ ಇದ್ದೇನೆ. ಇವಾಗ 1.5 ವರ್ಷ ನಾನು ಯಾರಿಗೂ ಹೇಳಿದೆ, ವಿನಯನಿಗೆ ಅಂತ ತುಂಬ ಖುಷಿಯಲ್ಲಿ ನನಗೆ ಸಾರ್ಥಕವಾದಂತಹ ಶಿಕ್ಷಕ ವೃತ್ತಿಯನ್ನು ಮುಗಿಸಿ ತುಂಬ ಖುಷಿಯಲ್ಲಿ, ತುಂಬ ನೆಮ್ಮದಿಯಲ್ಲಿ ನಾನು ಜೀವನ ಸಾಗಿಸ್ತಿದ್ದೇನೆ. ನನಗೋಸ್ಕರ ಬದುಕ್ತಾ ಇದ್ದೇನೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾವುದೇ ಕೀಳರಿಮೆ ಇಲ್ಲ. ನನ್ನಿಂದ ಒಂದು ಮಗುವಿಗೆ ಯಾವುದೇ ರೀತಿಯ ಒಂದು ಅನ್ಯಾಯ ಆಗಿಲ್ಲ ಅಂತ ನಾನು ದೃಢವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಖುಷಿ, ತುಂಬ ಖುಷಿ. ಇದನ್ನು ನಾನು ಹೇಳಿದಲ್ಲ, ಒಂದು ಹನಿ ಪ್ರೀತಿ ಕೊಟ್ಟರೆ ಬೊಗಸೆ ಪ್ರೀತಿ ಕೊಡ್ತಾರೆ ಮಕ್ಕಳಂತ. ಆ ಬೊಗಸೆ ಪ್ರೀತಿಯನ್ನು ಈಗ ನಾನು ಅನುಭವಿಸ್ತೇನೆ. ಮಕ್ಕಳು ಬರ್ತಾ ಇರ್ತಾರೆ. ಯಾವುದು ನನ್ನ ಮನೇಲಿ ಏನು ಪ್ರೋಗ್ರಾಮ್ ಇದೆ, ಒಂದು 10 ಮಂದಿ ಮಕ್ಕಳು ನನ್ನ ಮನೆಯಲ್ಲಿ ಇರ್ತಾರೆ. ನನಗೆ ನಿವೃತ್ತಿ ಆದಾಗ ನನಗೆ 1 ತಿಂಗಳು ಇಡೀ ದಿವಸ ಮನೆಯಲ್ಲಿ ನನಗೆ ಸನ್ಮಾನ. ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ವಾರ ಸಂಡೇ ಬಂದು ಮಕ್ಕಳನ್ನು ಗೌರವಿಸ್ತಾ ಇದ್ದಾರೆ. ಇದು ಒಂದು ಭಾಗ್ಯ ಶಿಕ್ಷಕ ವೃತ್ತರಿಗೆ. ಎಲ್ಲಿ ಹೋದ್ರೂ ಸಹ ಶಿಕ್ಷಕರು. ಒಂದು ರಿಕ್ಷಾದಲ್ಲಿ ಕೂತ್ರಲ್ಲಿ ನಮ್ಮ ಮಕ್ಕಳಿದ್ದಾರೆ, ಒಂದು ಬಸ್ಸಿಗೆ ಹೋದಲ್ಲಿ ಮಕ್ಕಳಿದ್ದಾರೆ, ಒಂದು ಹೋಟೆಲ್ಗೆ ಹೋದರೆ ಮಕ್ಕಳಿದ್ದಾರೆ. ಹಾಗೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಮಕ್ಕಳು ಮಿಂಚುತ್ತಾ ಇದ್ದಾರೆ. ವೃತ್ತಿಯಲ್ಲಿ ಚಿಕ್ಕ ದೊಡ್ಡ ಅಂತ ಮುಖ್ಯ ಅಲ್ಲ. ಯಾವುದೇ ವೃತ್ತಿಯನ್ನು ಮಾಡುವಂಥ ಮಕ್ಕಳನ್ನ ಕಂಡಾಗ ಮಿಸ್ ಅಂತ ಹೇಳುವಾಗ, ಮೇಡಮ್ ಅಂತ ಹೇಳುವಾಗ, ನೆನಪಿಲ್ಲ ಮೇಡಮ್ ನಾನು ಆ ಬ್ಯಾಚ್ ನಾವು ಈ ಬ್ಯಾಚ್ ನಾವು ಹೇಳುವ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಯಾರಿಗೆ ಸಿಗೋದು. ಇಂಥ ಖುಷಿ ನಿಮಗೆ ಬೇಕಿದ್ರೆ ಬದ್ಧತೆಯಿಂದ ಕೆಲಸ ಮಾಡಿ. ಮೇಡಮ್ ಹೇಳಿದಾಗೆ, ವಿನಯ ಮೇಡಮ್ ಹೇಳಿದಾಗೆ, ಕಣ್ಣ ಮುಂದೆ ಕೂತಿರೋ ಮಕ್ಕಳು ಅದು ಯಾವ ಮನೆ ಮಕ್ಕಳು? ಆ ಜಾತಿ, ಆ ಧರ್ಮ, ಆ ಭಾಷೆ, ನೋ, ಇದು ಮುಖ್ಯ ಅಲ್ಲವೇ ಇಲ್ಲ. ನನ್ನ ಮನೆಯ ಮಕ್ಕಳು ಅನ್ನೋ ಪ್ರೀತಿ ಇಲ್ಲಿರ್ಬೇಕು. ಎದೆಯಲ್ಲಿದ್ದರೆ ಬಾಯಿ ಕಟುವಾಗಿದ್ರು ಕೂಡ, ಒಂದು ಪೆಟ್ಟು ಕೊಟ್ಟರು ಕೂಡ ಮಕ್ಕಳು ಕೇಳುವುದಿಲ್ಲ. ಬೈರಿ ಅಂತ 2 ಮಕ್ಕಳು ಏನು ಕೇಳುವುದಿಲ್ಲ. ಯಾಕಂದರೆ ಮಕ್ಕಳಿಗೆ ಗೊತ್ತುಂಟು, ಮೇಡಮನ ಬಾಯಿಲಿ ಮಾತ್ರ ಬೈಗಳು, ಹೃದಯದಲ್ಲಿ 1000 ಪ್ರೀತಿ ಇದೆ ಅಂತ. ಆ ಪ್ರೀತಿ ಇದ್ದಾಗ ಮಾತ್ರ ನೀವು ದಾರಿ ತಪ್ಪಿದಾಗ ಬೈತೀರಿ. ಪ್ರೀತಿ ಇದ್ದಾಗ ಮಾತ್ರ ಒಂದು ಪೆಟ್ಟು ಸಹ ಕೊಡ್ತೀರಿ. ಅದು ಮಕ್ಕಳನ್ನು, ಯಾಕಂದರೆ ನಮ್ಮನ್ನು ಟೀಚರನ್ನು ಜಡ್ಜ್ಮೆಂಟ್ ಮಾಡುವ ಏಕೈಕ ವ್ಯಕ್ತಿ ಅಂದರೆ ವಿದ್ಯಾರ್ಥಿ. ಶಿಕ್ಷಕಿ ಹೇಗೆ ಅಂತ ನಿಜವಾಗಿ ನಿಮಗೆ ಗೊತ್ತಿರಬೇಕಾದ್ರೆ ವಿದ್ಯಾರ್ಥಿಯನ್ನು ಕೇಳಿ. ಇದು ಬಹಳ ಸುಖದ ಒಂದು ಕೆಲಸ. ಸುಖವಾಗಿ ಕೆಲಸ ಮಾಡಿ, ಪ್ರೀತಿಯಿಂದ ಕೆಲಸ ಮಾಡಿ, ನಿಮ್ಮದೇ ಮನೆ ಮಗು ಅಂತ ಕೆಲಸ ಮಾಡಿ, ನಾಳೆ ದಿವಸ ಖುಷಿಯಾಗಿ ನಿವೃತ್ತಿ ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಬಾಂಧವ್ಯವನ್ನು, ಪ್ರೀತಿಯನ್ನು ಮಕ್ಕಳ ಜೊತೆ ಸಹ ಇರಿಸಿಕೊಳ್ಳಿ ಎಂಬುದಾಗಿ ಹೇಳುತ್ತಾ, ಎಲ್ಲ ನಿವೃತ್ತ ಶಿಕ್ಷಕರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರ ಪರವಾಗಿ ಬಹಳಷ್ಟು ಉತ್ತಮವಾಗಿ ನಾವೆಲ್ಲರೂ ಮಾತನಾಡೋದನ್ನು ಶ್ರೀಮತಿ ಉಷಾ ಮೇಡಮ್ ರವರು ಮಾತನಾಡಿದ್ದಾರೆ. ಅಂದರೆ ನಮ್ಮ ಸಂತೋಷ ನಮಗೆ ಸಿಗುವಂಥ ಸಂಬಳದಿಂದಲ್ಲ, ನಮಗೆ ಸಿಗುವಂಥ ಸಂತೋಷ ನಮಗೆ ಸಿಗುವಂಥ ಪ್ರಶಸ್ತಿಯಿಂದಲ್ಲ, ನಮಗೆ ಸಿಗುವಂಥ ಸಂತೋಷ ನಮಗೆ ಸಿಗುವಂಥ ಸನ್ಮಾನದಿಂದಲ್ಲ ಎಂಬುದನ್ನು ಬಹಳ ಉತ್ತಮ ರೀತಿಯಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು ಮೇಡಮ್. ಇದಕ್ಕೆ ಕೊನೆಯದಾಗಿ ನನ್ನ ಆತ್ಮೀಯರು, ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕರು ಆದಂಥ ಸಿಪ್ರಿಯನ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕ್ಲಸ್ಟರಿನ ವ್ಯಾಪ್ತಿಯಲ್ಲಿ ನಿವೃತ್ತಿ ನಿರ್ವಹಿಸುವಂಥ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿರುವಂಥ ಕರ್ನಾಟಕ ರಾಜ್ಯದ ಅನುದಾನಿತ ಪ್ರೌಢಶಾಲೆಗಳ ಅನುದಾನಿತ ಪ್ರಾಥಮಿಕ ಶಾಲೆಗಳ ಸಂಘದ ರಾಜ್ಯಾಧ್ಯಕ್ಷರಾದ ನನ್ನ ನೆಚ್ಚಿನ ಸ್ನೇಹಿತರು ಶ್ರೀ KMK ಮಂಜನಾಡಿಯವರೇ, ಇಲ್ಲಿ ಹೈಸ್ಕೂಲಿನ 3 ಮುಖ್ಯೋಪಾಧ್ಯಾಯರಿದ್ದೀರಿ. ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಗೀತಾರವರು, ನನ್ನ BEd ಕ್ಲಾಸ್ಮೇಟ್, ಹಾಗೂ ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ವಿನಯರವರೇ, ಮೇಲಂಗಡಿ ಗೌರ್ಮೆಂಟ್ ಹೈಸ್ಕೂಲ್ನ
ಮುಖ್ಯ ಶಿಕ್ಷಕಿ ಆಶಾ ಮೇವಿಸ್ರವರೇ, ಮತ್ತು ಇಬ್ಬರು BRP ಅವರಿದ್ದಾರೆ, BRP ಸುಷ್ಮಾ ಮತ್ತು ಸವಿತಾ, ಹಾಗೂ CRP ಹರೀಶ್ ಮತ್ತು ಮೋಹನ್, ಹಾಗೂ ಹಸುಲ್ ಖಾನ್, ಮತ್ತು ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರೇ, ವಿಶೇಷವಾಗಿ ಸೇವೆಯಿಂದ ವಯೋನಿವೃತ್ತಿಗೊಂಡಂಥ ಎಲ್ಲ ಆತ್ಮೀಯ ಶಿಕ್ಷಕಿಯರು, ಮೊದಲಾಗಿ ನಮ್ಮ ಸೇವೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವಾ ತತ್ಪರತೆಯಿಂದ ತಮ್ಮ ಅಮೂಲ್ಯ ಸೇವೆಗೈದಂಥ ನಿವೃತ್ತಿಗೊಂಡಂಥ ಶಿಕ್ಷಕರಿಗೆ ನಾನು ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮಗೆ ಆಯುರಾರೋಗ್ಯ ಸಂತೋಷ ಕೊಡಲಿ ಎಂಬುದಾಗಿ ಕೂಡ ಪ್ರಾರ್ಥಿಸ್ತೇನೆ. ಈಗ ನಮ್ಮ ಶಿಕ್ಷಕಿ ಅವರ ಹೆಸರು ಹುಷಾರವರು ಭಾಳ ಚೆನ್ನಾಗಿ ಅವರು ಅಭಿಪ್ರಾಯ ಕೊಟ್ಟರು. ಬಹುಶಃ ಪಿಕ್ ಆ್ಯಂಡ್ ಸ್ಪೀಚ್ ಭಾಷಣ ಇದ್ದರೆ ಅವರಿಗೆ ಫಸ್ಟ್ ಪ್ಲೇಸೇ ಕೊಡ್ಬೋದು. ತುಂಬ ಚೆನ್ನಾಗಿ ನಿಜವಾಗಿಯೂ ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಕ್ಲಸ್ಟರ್ ದೊಡ್ಡದಿದ್ದರೂ ಕೂಡ, ಅಂದರೆ ಒಂದೇ ಕ್ಲಸ್ಟರ್ ಆದರೂ ಕೂಡ ನಿವೃತ್ತಿಗೊಂಡಂಥ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದ್ದೀರಿ. ಶ್ರೀಮತಿ ಉಷಾ, ಶ್ರೀಮತಿ ವೀಣಾ, ಶ್ರೀಮತಿ ಜಾಸ್ಮಿನ್, ಶ್ರೀಮತಿ ಶಶಿಕಲಾ, ಶ್ರೀಮತಿ ಅರುಣಾಕ್ಷಿ, ಶ್ರೀಮತಿ ಪುಷ್ಪ, ಶ್ರೀ MH ಮಲಾರ್, ಶ್ರೀಮತಿ ಮೆಟಿಲ್ಡಾ, ಶ್ರೀಮತಿ ಜಾನೆಟ್, ಶ್ರೀಮತಿ ನಳಿನಿ ಮತ್ತು ಶ್ರೀಮತಿ ಲಿಡ್ವಿನ್. ಈಗ ಇವರ ಹೆಸರು ನಾನು ಯಾಕೆ ಓದಿ ಹೇಳಿದೆ ಅಂತ ಹೇಳಿದರೆ, ಸಣ್ಣ ಗುಂಪು ಅಲ್ವಾ. ಈಗ ನಾವು ವಲಯ ಮಟ್ಟದಲ್ಲಿ ಆದರೆ ಎಲ್ಲ ನಿವೃತ್ತ ಶಿಕ್ಷಕರು, ಹಾಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ವೈಯಕ್ತಿಕವಾಗಿ ನಿಮ್ಮ ಸೇವೆ ನಾನು ಅಭಿನಂದಿಸ್ತೇನೆ. ಈಗ ನಾನು ಇಲ್ಲಿ ನಿಮ್ಮ ಮುಂದೆ ನಿಲ್ಲಬೇಕಾದರೂ ಕೂಡ ಇದಕ್ಕೆ ಕಾರಣ ನನಗೆ ಕಲಿಸಿದಂಥ ಗುರುಗಳು ಅಲ್ವಾ. ಪ್ರಪ್ರಥಮ ವಂದನೆಗಳು ನಮ್ಮ ಗುರುಗಳಿಗೆ. ಭಾಳಷ್ಟು ನೀವು ಬಹುಶಃ ಲೆಕ್ಕ ಇಡಲಿಲ್ಲ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣ ಕೊಟ್ಟಿದ್ದೀರಿ, ಲೆಕ್ಕ ಉಂಟಾ? ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನವನ್ನು ನೀವು ಬೆಳಗಿಸಿದ್ದೀರಿ. ನಿಜವಾಗಿ ಒಬ್ಬ ವಿದ್ಯಾರ್ಥಿ, ನಾವು ತುಂಬ ಮಂದಿ ನಮಗೆ ಅಂದರೆ ಬೇರೆ ಬೇರೆ ಹಂತದಲ್ಲಿ ನಾವು ಮಾತಾಡಿಸುವುದಿದೆ. ಕೆಲವರು ತಾವು ಹೇಳಿದಾಗೆ ಉನ್ನತ ಸ್ಥಾನದಲ್ಲಿ, ಅದು ಬೇರೆ ಬೇರೆ ರಂಗಗಳಲ್ಲಿ, ಖಾಲಿ ಸರ್ಕಾರಿ ಸೇವೆಯಲ್ಲಿ ಅಲ್ಲ. ನಮ್ಮಲ್ಲಿ ಕೆಲವರು ಹೇಳೋದುಂಟು, ಆ ಶಿಕ್ಷಕರಿಂದಾಗಿ ನಾನು ಇವತ್ತು ಇಲ್ಲಿದ್ದೇನೆ. ಮೊನ್ನೆ ನಂದೇ ಒಬ್ಬಳು ಸ್ಟೂಡೆಂಟ್, ಅವಳಿಗೆ SVT ಕಾರ್ಯಕ್ರಮದಲ್ಲಿ ಹೈಸ್ಕೂಲ್ನ ಒಂದು ಹುದ್ದೆ ಸಿಕ್ಕಿತ್ತು, ಅನುದಾನಿತ ಹೈಸ್ಕೂಲ್. ನಾನು ಆವಾಗ B.Ed ಸ್ವಲ್ಪ ಸಮಯದಾಗ ಪಾಠ ಮಾಡ್ತಿದ್ದೆ. ಮೊನ್ನೆ ಬಂದು ಹೇಳ್ತಾಳೆ ಅವಳು, ಸರ್ ನಿಮ್ಮಿಂದಾಗಿ ನನಗೆ ಆ ಜಾಬ್ ಸಿಕ್ಕಿತ್ತು. ಹೇಗೆ ಅಂತ, ನೀವು ನನಗೆ ಹೋಮ್ವರ್ಕ್, ನೀವು B.Ed ಪ್ರೊಫೆಸರ್ ಆದರೂ ನಾನು ಹೋಮ್ವರ್ಕ್ ಕೊಡ್ತಿದ್ದೆ ಅಂತೆ. ನಾನು ಸೈಕಾಲಜಿ ಪಾಠ ಮಾಡ್ತಿದ್ದೆ. ಹೋಮ್ವರ್ಕ್ ಕೊಟ್ಟದ್ರಿಂದ ನನಗೆ ತುಂಬ ಮಾರ್ಕ್ ಸಿಕ್ಕಿತ್ತು, ಇಲ್ಲ ನಾವು ಅದಕ್ಕೆ ಹೆಚ್ಚು ಗಮನ ಕೊಡ್ತಿರಲಿಲ್ಲ. ಹೀಗೆ ನೋಡಿ, ಸಣ್ಣ ಸಣ್ಣ ಉದಾಹರಣೆಗಳು. ಅಂದರೆ ಒಬ್ಬ ಶಿಕ್ಷಕರ ನಮ್ಮ ಒಂದು ಸಣ್ಣ ಒಂದು ಕೆಲಸದಿಂದಾಗಿ ಮಕ್ಕಳ ಭವಿಷ್ಯ ಅರಳುತ್ತದೆ. ಹೀಗೆ ನಾವು ಶಿಕ್ಷಕರಾದವರು ಈಗ ಎಕ್ಸಿಕ್ಯೂಟಿವ್ ಫೀಲ್ಡಿಗೆ ಬಂದಾಗ ನಮಗೆ ಪಾಠ ಮಾಡಲಿಕ್ಕೆ ಅಷ್ಟು ಆ ವರ್ಷಗಳು ಸಿಗೋದಿಲ್ಲ. ಪಾಠ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ತುಂಬ ಚೆನ್ನಾಗಿ ಪಾಠ ಮಾಡಿ, ಇವತ್ತು ನನ್ನ ವಿದ್ಯಾರ್ಥಿಗಳು ಕೂಡ B.Ed ಅಂದರೆ ಈ ಸರ್ಕಾರಿ ಸೇವೆಗೆ ಬರುವಾಗ ಮತ್ತು ಬರುವ ಮೊದಲು ಸ್ವಲ್ಪ ನಾವು ಪಾಠ ಮಾಡಿದಂಥ ಅನೇಕ ವಿದ್ಯಾರ್ಥಿಗಳು ಈಗ ಒಳ್ಳೊಳ್ಳೆ ಹುದ್ದೆಗಳು ಇರುವುದನ್ನು ನೋಡಿದರೆ ನಮಗೆ ತುಂಬ ಖುಷಿ ಆಗ್ತದೆ. ತಾವೆಲ್ಲರೂ ಕೂಡ ನಿವೃತ್ತಿ ಹೊಂದಂಥ ತಾವು ಶಿಕ್ಷಕರಿದ್ದೀರಿ. ತಾವೆಲ್ಲರೂ ಕೂಡ ಎಲೆ ಮರೆಯ ಕಾಯಿಗಳ ಹಾಗೆ ತುಂಬ ಒಳ್ಳೆಯ ನೀವು ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟಿದ್ದೆ. ಅದಕ್ಕೋಸ್ಕರ ನಾನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಿಮಗೆ ಮನಪೂರ್ವಕ ಸಂತೋಷದ ಜೊತೆಗೆ ಅಭಿನಂದನೆಗಳು ಸಲ್ಲಿಸೋ ಜೊತೆಗೆ ನಿಮ್ಮ ಮುಂದಿನ ಬದುಕು ಸಂತೋಷ ಆಗಲಿ. ನಮಗೆ ನಿವೃತ್ತಿ ಆದಮೇಲೆ ಏನು ಬೇಕು? ಒಳ್ಳೆಯ ಆರೋಗ್ಯ ಅಲ್ವಾ? ಆರೋಗ್ಯ ಬೇಕು. ಈ ರೀತಿಯ ಒಂದು ಬದುಕು ನಿಮ್ಮದಾಗಲಿ ಎಂದು ಆಶಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ಅಂದರೆ ನಮಗೆ ಉಳ್ಳಾಲ ಕ್ಲಸ್ಟರ್ನ ಶಿಕ್ಷಕರ ಸಂಪರ್ಕ ಸ್ವಲ್ಪ ಅಷ್ಟೊಂದಿಲ್ಲ. ಅಂದರೆ ನಾನು ಹೇಳಿದೆ, ಸ್ವಲ್ಪ ಸಮಯದ ಹಿಂದೆ ನಾನು ಈ ಕ್ಲಸ್ಟರಲ್ಲಿ ತರಬೇತಿ ನೋಡಲಿಕ್ಕೆ ಬಂದೆ. ಆವಾಗ ಇದ್ದಂಥ CRP ನನಗೆ ನೆನಪು ಬರ್ತದೆ, ಹೆಸರು ಮರ್ತೋಯ್ತು, ನಳಿನಿ ಅವರಿರಬೇಕು. ಇನ್ನು ವಿಶೇಷವಾಗಿ ನಾನು ಗುರುತಿಸಬೇಕು ಈ ಕ್ಲಸ್ಟರಲ್ಲಿ, ನಿಮ್ಮನ್ನೆಲ್ಲ ಗುರುತಿಸ್ತೇನೆ. MS ಮಲಾರ್ ಇವತ್ತಿಲ್ಲ ಅವರು. ಅದು ಯಾಕಂದರೆ ನಾನು 1994 ನಮ್ಮ ಫಸ್ಟ್ ಪ್ರೊಫೆಸರ್ ಇದ್ದಾಗ ನಮಗೆ ಆವಾಗ ಇದಿತ್ತು ಅಂತ
ಈ ಸ್ಕೌಟ್ಸ್ ಗೈಡ್ಸ್ ಆ್ಯಕ್ಟಿವಿಟಿ, ಆವಾಗ ಅವರ ಪರಿಚಯ ಆಗಿತ್ತು MS ಮಲಾರ್ ಅವರು. ಮತ್ತು ತಮ್ಮ ಹಾಗೆಯೇ ಅವರೊಬ್ಬ ಕ್ರಿಯಾಶೀಲ, ಅವರು ಇಲ್ಲ ಇಲ್ಲಿ ಇದ್ದರೆ ಸ್ವಲ್ಪ ನಮ್ಗೆ ಖುಷಿ ಆಗ್ತಿತ್ತು. ನಮ್ಮ ಆತ್ಮೀಯ ಸ್ನೇಹಿತರಾಗಿ ನಾವು ಯಾವಾಗಲೂ ಶಿಕ್ಷಕರನ್ನು, ಅವರು ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ, ನಾವು ಅವರನ್ನೊಂದು ಅಂದರೆ ಭಾಳ ಫ್ರೆಂಡ್ಲಿಯಾಗಿ, ನಮ್ಮ ಶಿಕ್ಷಕರನ್ನು ನಾವು ಭಾಳ ಫ್ರೆಂಡ್ಲಿಯಾಗಿ, ಈಗ CRP ಅವರು BRP ನಾವೆಲ್ಲರೂ ಕೂಡ ನಾವೊಂದು ಆ ಸ್ಟೇಟಸನ್ನು ಇಟ್ಟುಕೊಳ್ಳೋದಿಲ್ಲ, ನಾವೆಲ್ಲರೂ ನಿಮ್ಮ ಹಾಗೇನೆ. ಆದ್ದರಿಂದ ನಾವು ನಮ್ಮ ಮೀಟಿಂಗಲ್ಲಿ ಇರಲಿ, ನಮ್ಮ ತರಬೇತಿ ಇರಲಿ, ನಾವು ನಿಮ್ಮನ್ನು ಬಹಳ ಏನು ಆತ್ಮೀಯತೆ ಕಾಣುವುದು ನಮ್ಮ ನಮ್ಮ ಒಂದು ನೇಚರ್, ಅದು ನಮ್ಮ ನೇಚರ್. ನಾವೇನು ಗ್ಯಾಪ್ ಎಲ್ಲ ಇಟ್ಟುಕೊಳ್ಳಿಕ್ಕೆಲ್ಲ ಹೋಗೋದಿಲ್ಲ. ಆದ್ದರಿಂದ ಈಗ ಈ ಒಂದು ಉಳ್ಳಾಲ ಕ್ಲಸ್ಟರ್ನಲ್ಲಿ ನೀವು ಈ ಸನ್ಮಾನ ಇಟ್ಟಿರೋದು ತುಂಬ ಅಭಿನಂದನೀಯ. ಮತ್ತು ಇತರ ಒಂದು ಕ್ಲಸ್ಟರ್ಗಳಿಗೆ ಕೂಡ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಕ್ಲಸ್ಟರ್ ಯಾಕಂತಂದರೆ ಸಣ್ಣ ಒಂದು ಕ್ಲಸ್ಟರಲ್ಲಿ ಶಿಕ್ಷಕರ ಒಡನಾಟ ಜಾಸ್ತಿ. ಇಂಥ ಒಂದು ಕಾರ್ಯಕ್ರಮ ಇಟ್ಟಾಗ ಅವರಿಗೆ ಖಂಡಿತವಾಗಿ ತುಂಬ ಸಂತೋಷ ಆಗ್ತದೆ. ಇನ್ನು KMK ಮಂಜನಾಡಿ ಅವರನ್ನು ಕೂಡ ತಾವು ಗೌರವಿಸಿದ್ದೀರಿ. ತುಂಬ ಕ್ರಿಯಾಶೀಲ ಮತ್ತು ತುಂಬ ಚುರುಕಾದ ವ್ಯಕ್ತಿತ್ವ ಹೊಂದಿರುವಂಥ ಶ್ರೀ KMK ಮಂಜನಾಡಿ ಅವರದ್ದು ಕೂಡ ಹಲವಾರು ವರ್ಷಗಳ ಹಿಂದಿನ ನಮ್ಮ ಸ್ನೇಹ. ಮತ್ತು ನಮ್ಗೆ ಗೊತ್ತಿದೆ, ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿಕ್ಷಕ ದಿನಾಚರಣೆ ಬಹಳ ಅತ್ಯಂತ ಯಶಸ್ವಿಯಾಗಿ ಅವರು ಆ ಕಾರ್ಯಕ್ರಮದ ಹಿಂದೆ ಬೆನ್ನುಬಲಕ್ಕೆ ನಿಲ್ತಾರೆ ಅವರು. ಹೀಗೆ ಮತ್ತು ತಾವೆಲ್ಲರೂ ಶಿಕ್ಷಕರು ಉಳ್ಳಾಲ ಈಗ ನಮಗೆ ಪ್ರತಿಯೊಂದು ಕ್ಲಸ್ಟರು ಕೂಡ ನಮಗೆ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕಿನ ಗುಣಾತ್ಮಕ ಸಾಧನೆಯ ಬಗ್ಗೆ ನಾವು ಚರ್ಚಿಸಿದಾಗ ಈ ಕ್ಲಸ್ಟರ್ನ ಕೂಡ ಒಂದು ಸಾಧನೆ ಅತ್ಯಂತ ಖುಷಿ ಕೊಡುವಂಥದ್ದು. ಈ ರೀತಿ ತಾವು ಇನ್ನು ಮುಂದೆ ಕೂಡ ಇದೇ ರೀತಿಯ ಒಂದು ಶೈಕ್ಷಣಿಕ, ಈಗ ನಮ್ಮ ಸರ್ಕಾರ ಈ ವರ್ಷ ಶೈಕ್ಷಣಿಕ ಗುಣಾತ್ಮಕ ವರ್ಷ ಅಂತೇಳಿ ಏನು ಘೋಷಣೆ ಮಾಡಿದ್ದು, ಆ ನಿಟ್ಟಿನಲ್ಲಿ ಎಲ್ಲ CRP ಅವರು, ಎಲ್ಲ ಶಾಲೆಯವರು ವಿಶೇಷವಾಗಿ ಮಕ್ಕಳ ಕಲಿಕೆಯ ಬಗ್ಗೆ ಗಮನ ಕೊಡ್ತಾ ಇರೋದು ಅಭಿನಂದನೀಯ. ಈಗ ನಮ್ಮ ಈ ಒಂದು ಕ್ಲಸ್ಟರಿಗೆ GPT ಹೊಸದಾಗಿ ಮೊಹಮ್ಮದ್ ಅಖಿಲ್ ಅಲ್ವಾ, ನಿಮಗೆ ನಮ್ಮ ಇಲಾಖೆಯಿಂದ ಅತ್ಯಂತ ಹೃದಯಸ್ಪರ್ಶಿ ಸ್ವಾಗತ ಕೊಡ್ತಾ ಇದ್ದೇನೆ ಇಲಾಖೆಗೆ. ಮತ್ತು ನಿಮ್ಮಿಂದ ಇಲಾಖೆ ಸದಾ ಹೆಚ್ಚು ನಿರೀಕ್ಷಿಸುತ್ತದೆ. ಆದ್ದರಿಂದ ನಿಮ್ಮ ಮುಂದಿನ ಔದ್ಯೋಗಿಕ ಬದುಕಿಗೆ ಪೂರ್ಣ ರೀತಿಯ ಏನು ನಾನು ಸಹಕಾರ ಶುಭಾಶಯಗಳನ್ನು ಕೋರ್ತೇನೆ. ಕಂಗ್ರ್ಯಾಚುಲೇಷನ್ಸ್. ಈಗ ಸರ್ಕಾರಿ ಕೆಲಸ ಸಿಗೋದೊಂದು ಅದೃಷ್ಟ ಅಲ್ವಾ. ಈಗ ಒಂದು GPT ಸೆಲೆಕ್ಷನ್ ಆಗೋದು ಇಟ್ಸ್ ರಿಯಲಿ ಗ್ರೇಟ್, ಖುಷಿ ಆಗ್ತದೆ. ಓಕೆ, ಎಷ್ಟು ಹೇಳುತ್ತಾ, ಮತ್ತು ಆಗ ನಾನು ಉಲ್ಲೇಖ ಮಾಡಿದೆ ಶ್ರೀಮತಿ ಗೀತಾ ನನ್ನ B.Ed ಕ್ಲಾಸ್ಮೇಟ್. ಆದರೆ ನಾನು ಭೇಟಿಯಾದದ್ದು B.Ed ಆದಮೇಲೆ ಇತ್ತೀಚೆಗೆ 10 ವರ್ಷಗಳ ಅಂತರದಲ್ಲಿ ಮೊನ್ನೆ ಅವರ ಶಾಲೆಗೆ ಹೋಗಿದ್ದೆ. ಆವಾಗ ನಾನು MS ಮಲಾರ್ ಅವ್ರದ್ದು ನೆನಪು ತೆಗೆದೆ. ಆವಾಗ ನಿವೃತ್ತಿ ಆಗಿದ್ರಲ್ವರು. ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ಕೂಡ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದೀರಿ, ತುಂಬ ಸಂತೋಷ. ವೇದಿಕೆಯಲ್ಲಿ ಒಂದು ಶಾಲಿನ ಒಂದು ಗೌರವ ಸ್ವೀಕರಿಸೋದು ನಮಗೆ ಅತ್ಯಂತ ಹೃದಯಸ್ಪರ್ಶಿ ಒಂದು ನೆನಪು ಮತ್ತು ಅದೊಂದು ಖುಷಿ ಕೊಡುವಂಥ ಒಂದು ಕೆಲಸ ತಾವು ಮಾಡಿದಿರಿ. ಮತ್ತೊಮ್ಮೆ ನಿಮಗೆಲ್ಲ ವಂದಿಸಿ ಈ ಒಂದು ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. KMK ಮಂಜನಾಡಿ ಅವರು ಫೋನ್ ಮಾಡಿದಾಗ ನಾನು ಬಹುಶಃ ಬೆಂಗಳೂರಲ್ಲಿದ್ದೆ. ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಕಿ ಟೂರ್ ಹಾಕಿ ಆಫೀಸ್ ವರ್ಕ್ ಇತ್ತು, ಅದು ಮುಗಿಸಿ ನಿನ್ನೆಷ್ಟೇ ಬಂದಷ್ಟು ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುକୁ ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಬಹಳಷ್ಟು ಸೌಮ್ಯತನದಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಸಂಪರ್ಕವನ್ನು ಹೊಂದಿರುವವರು ನಮ್ಮ ಸಹ ನಿರ್ದೇಶಕರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮತ್ತು ನನಗೆ ಕರೆದಾದ ಮೇಲೆ ಆಯಿತು, ಯಾಕಂದರೆ ಅವರೊಂದು ರಾಜ್ಯ ಮಟ್ಟದ ಅಧಿಕಾರಿ, ನಮ್ಮ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ, ಬರ್ತಾರಾ ಇಲ್ವಾ ಅಂತ. ಆದರೂ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಎಲ್ಲ ಪೂರ್ವ ಯೋಜಿತ ಯೋಜನೆಗಳೊಂದಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಗೆ ನಮ್ಮ CRPಗಳಾದಂಥ ಮೋಹನ್ ಸರ್ ಅವರು ಧನ್ಯವಾದವನ್ನು ಹೇಳ್ತಾರೆ. ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ವಂದಿಸುತ್ತಾ ಹಾಗೂ ವೇದಿಕೆಗೆ ಮುಂಭಾಗದಲ್ಲಿರುವ ಶಿಕ್ಷಕ ವೃಂದದವರಿಗೆ ವಂದಿಸುತ್ತಾ ಕೊನೆಯದಾಗಿ ನಮ್ಮ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಇಂದಿನ ಈ ಪುಟ್ಟ ಕಾರ್ಯಕ್ರಮಕ್ಕೆ ಒಬ್ಬರು ಹಿರಿಯ ಅಧಿಕಾರಿ ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಚಂದ ಕಾಣಿಸಿಕೊಟ್ಟಂತಹ ನಮ್ಮ ಸಿಪ್ರೇನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳು.
ಇನ್ನು ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ನಾವು ಹೇಳ್ಕೊಳ್ಳೋರು ಅಂದರೆ ಇಲ್ಲಿ ಈ ಕಾರ್ಯಕ್ರಮ ಯಾವಾಗಲೂ ಆಗಬೇಕಿತ್ತು. ಕಳೆದ ಏಪ್ರಿಲಲ್ಲಿ ನಾವು ಒಂದು ದಿನಾಂಕ ಫಿಕ್ಸ್ ಮಾಡಿದ್ದೆವು. ಆವಾಗ 8 ಮತ್ತು 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಒಂದು ಮೌಲ್ಯಮಾಪನ ಬಂದ ಕಾರಣ ಆ ಒತ್ತಡದಲ್ಲಿ ರಜೆ ಪರೀಕ್ಷೆ ಮುಗಿದು ಮಾಡುವ ಅಂತ ಇದ್ದೆವು. ಆಮೇಲೆ ಕಾರಣಾಂತರದಿಂದ ಸ್ವಲ್ಪ ಆರೋಗ್ಯ, ನಾನು KMK ಸರ್ ಹತ್ರ ಹೇಳಿದೆ ಕಾರ್ಯಕ್ರಮವನ್ನೊಂದು ಮುಗಿಸಿ ಬಿಡಿ ಸರ್ ಅಂತ. ನಾನು ಸ್ವಲ್ಪ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನೀವು ಮುಗಿಸಿ ಅಂತ. ಆದರೆ ಅವರು ಒಪ್ಪಲೇ ಇಲ್ಲ. ಕೊನೆಗೂ ಅದು ಪೋಸ್ಟ್ಪೋನ್ ಆಗಿ ಜೂನಿಂದ ಮುಂದೆ ಹೋಗುತ್ತಾ ಆಮೇಲೆ ಒಂದು ಡೇಟ್ ಇಟ್ಟೆವು. ಆಮೇಲೆ ಕಾರ್ಯಕ್ರಮದ ಒತ್ತಡದಿಂದಾಗಿ ಮೊನ್ನೆ ನಾನೊಂದು ಎಲ್ಲರ ಸಮ್ಮುಖದಲ್ಲಿ, ಎಲ್ಲ ಮುಖ್ಯ ಶಿಕ್ಷಕರ ಸಮ್ಮುಖದಲ್ಲಿ ಸರ್ನ ಶಾಲೆಯಲ್ಲಿ ಒಂದು ದಿನಾಂಕ ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ. ಈ ಕಾರ್ಯಕ್ರಮದ ಆಗಬೇಕಾದ್ರೆ ಅದರಲ್ಲಿ ಕಾಣದ ಎಲೆಮರೆಕಾಯಿ ಅಂತ ಹೇಳಿದರೆ ನಮ್ಮ KMK ಸರ್ ಅವರು ಎಲೆಮರೆಕಾಯಿ. ಅವರು ಈ ಕಾರ್ಯಕ್ರಮಕ್ಕೆ ಯಶಸ್ವಿನ ರೂವಾರಿ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ಎಲ್ಲ ನಿವೃತ್ತ ಶಿಕ್ಷಕರು, ನಮ್ಮ ಇರುವಂಥ ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿ ಹಾಗೂ ಎಲ್ಲ ಅತಿಥಿಗಳ ಪಾತ್ರರಾಗಿ ಪ್ರೀತಿಪೂರ್ವಕ ಪಾತ್ರರಾಗಿ ಇಂದು ಗೌರವ ಸ್ವೀಕರಿಸಿದಂಥ ಎಲ್ಲರಿಗೂ ಇಲ್ಲಿ ನೆರೆದಿರುವವರ ಎಲ್ಲರ ಪರವಾಗಿಯೂ ಪ್ರೀತಿಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಅಂದರೆ ಏನಾದರೂ ಒಂದು ಬೇಕು, ಅದಕ್ಕೆ ಮೂಲ ಸೌಕರ್ಯ ಅಂತೇಳಿ. ಆ ಮೂಲ ಸೌಕರ್ಯ ನಮ್ಮ ಈ ಶಾಲೆ ಎಲ್ಲ ಉಳ್ಳಾಳ ಕ್ಲಸ್ಟರಿನ ಸರಕಾರಿ ಮತ್ತು ಅನುದಾನಿತ ಹಾಗೂ ಪ್ರೌಢ ಶಾಲೆಯ ಮುಖ್ಯ ಶಿಕ್ಷಕರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಮೊದಲಿನಿಂದಲೂ ಇದೇ ರೀತಿ ನಡೀತಾ ಇತ್ತು. ಹಾಗಾಗಿ ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಎಲ್ಲ ಶಿಕ್ಷಕ ವೃಂದದವರು, ಅವರ ತನುಮನ ಧನದ ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣರಾಯಿತು. ಹಾಗಾಗಿ ಎಲ್ಲ ನಮ್ಮ ಉಳ್ಳಾಳ ಕ್ಲಸ್ಟರಿನ ಅನುದಾನಿತ ಸರಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆ ಹಾಗೂ ಅನುದಾನಿತ ಸರ್ಕಾರಿ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಅನುದಾನ ರಹಿತ ಶಾಲೆಯ ಮುಖ್ಯ ಶಿಕ್ಷಕರನ್ನು ಎಲ್ಲರನ್ನು ನಾವು ಪ್ರೀತಿಪೂರ್ವಕವಾಗಿ ಕರೆದಿದ್ದೆವು. ಹಾಗಾಗಿ ಕೆಲವು ಶಾಲೆಯವರು ಮತ್ತು ನಮ್ಮ ರಸೂಲ್ ಸರ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಉಪಸ್ಥಿತಿಯಲ್ಲಿ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ BRP ಆಗಿರುವಂಥ ಶ್ರೀಮತಿ ಗೀತಾ ಮೇಡಮ್ ಹಾಗೂ ಸವಿತಾ ಮೇಡಮ್, ಇವರು ನಮ್ಮ ಒಬ್ಬರು ಸುಷ್ಮಾ ಮೇಡಮ್ ಮತ್ತು ಸವಿತಾ ಮೇಡಮ್, ಇವರು ನಮ್ಮ BRP ಇಲಾಖೆಯವರು. ಹಾಗಾಗಿ ಅವರು ಅವರ ಸಮ್ಮುಖದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಆಶಾ ಮೇಡಮ್, ಗೀತಾ ಮೇಡಮ್, ವಿನಯ ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ನನ್ನೊಲವಿನ ಸ್ನೇಹಿತ ಹರೀಶ್ ಕುಮಾರ್ ನಮ್ಮೊಂದಿಗೆ ಇದ್ದಾರೆ. ಅವರು ಕೂಡ ಪ್ರೀತಿಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ನಮ್ಮ ಹೊಸಕುರಲ್ ಇವರಿಗೂ, ಹೊಸಕುರಲ್ ಚಾಲನವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಒಳ್ಳೆಯ ಒಂದು ಊಟದ ವ್ಯವಸ್ಥೆ ರುಚಿಕರವಾದಂಥ ಮಾಡಿದಂಥ ಕ್ಯಾಟ್ರಸ್ ಅದನ್ನು ನಮ್ಮ KMK ಮಂಜಿನಾಡಿಯೇ ಅವರ ಸಮ್ಮುಖದ ನೇತೃತ್ವದಲ್ಲಿ ನಡೆಸಿಕೊಟ್ಟಿದ್ದಾರೆ, ಅಂದರೆ ಎಲ್ಲರ ಸಹಕಾರದಲ್ಲಿ. ಹಾಗಾಗಿ ಅವರಿಗೂ ಕ್ಯಾಟ್ರಸ್ನವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಕ್ಲಸ್ಟರಿನ ಶಿಕ್ಷಕ ವೃಂದದವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಮುಂದೆಯೂ ಇಂತಹ ಸಹಕಾರ ನಿಮ್ಮಿಂದ ಸಿಗ್ತಾ ಇರಲಿ ಅಂತ ಆಶಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.